ದಿವ್ಯವಾಣಿ 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 ದಿವ್ಯವಾಣಿ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಪ್ರಿಯರೇ, ಆಮೋಸನ ಪುಸ್ತಕ 3ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ದೇವರ ವಾಕ್ಯ ಹೇಳುತ್ತೆ, ತನ್ನ ಪರಿಚಾರಕರಾದ ಪ್ರವಾದಿಗಳಿಗೆ ತನ್ನ ಯೋಜನೆಯನ್ನು ತಿಳಿಸದೆ ಸ್ವಾಮಿ ಸರ್ವೇಶ್ವರ ಏನು ಮಾಡುವುದಿಲ್ಲ. ತನ್ನ ಪ್ರವಾದಿಗಳಿಗೆ ಮುಂತಿಳಿಸದೆ, ತನ್ನ ಯೋಜನೆಯನ್ನು ತನ್ನ ಮಕ್ಕಳಿಗೆ ಹೇಳದೆ ಸ್ವಾಮಿ ದೇವರು ಪ್ರಭು ಯೇಸು ಏನನ್ನು ಈ ಲೋಕದಲ್ಲಿ ಮಾಡುವುದಿಲ್ಲ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. ನೋಡಿ, ನಾವು ನೋಡ್ತೇವೆ ಎಲ್ಲ ಪ್ರವಾದಿಗಳು, ಯೆರೆಮೀಯ ಪ್ರವಾದಿ, ಯೆಶಾಯ ಪ್ರವಾದಿ, ಎಜ್ಕೇಲ್ ಪ್ರವಾದಿ, ಎಲ್ಲ ಪ್ರವಾದಿಗಳಿಗೆ ದೇವರು ಏನು ಸಂಭವಿಸ್ತದೆ, ಮುಂದೆ ಏನು ಸಂಭವಿಸ್ತದೆ ಹೋಗಿ ಜನರಿಗೆ ಹೇಳು ಅಂತ ಯಾವಾಗಲೂ ಮೊದಲೇ ಹೇಳಿಬಿಡೋದು. ಅದಕ್ಕೆ ಪ್ರವಾದಿಗಳನ್ನ ಆಗಿನ ಕಾಲದಲ್ಲಿ ಕೆಲವರು ಗೌರವಿಸ್ತಾ ಇದ್ರು, ಕೆಲವರು ಕೊಂದು ಹಾಕಿದ್ರು ಅವರ ತಪ್ಪುಗಳನ್ನ ಹೇಳುವಾಗ. ಅರ್ಥ ಆಗ್ತಾ ಉಂಟಲ್ಲ? ಅದೇ ರೀತಿಯಲ್ಲಿ ನೋಡಿ, ನಿನವೆ ಪಟ್ಟಣದಲ್ಲಿ ಸಲಿಂಗ ಕಾಮ ಜಾಸ್ತಿ ಆಯಿತು. ನಿನವೆ ಪಟ್ಟಣದವರು ಪಾಪದ ಕೃತ್ಯದಲ್ಲಿ ಜೀವಿಸುವಾಗ ಸರ್ವೇಶ್ವರನ ಸ್ವಾಮಿ ಯೋನ ಪ್ರವಾದಿಗೆ ಹೇಳ್ತಾರೆ, ಯೋನ ನೀನು ಹೋಗು ನೆನವೆ ಪಟ್ಟಣದ ಜನರಿಗೆ ಹೇಳು, ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗದಿದ್ದರೆ ನಿನ್ನ ಪಟ್ಟಣ, ನಿನ್ನ ಜನರು ನಾಶವಾಗಿ ಹೋಗ್ತಾರೆ ಅಂತ ಹೋಗಿ ಹೇಳು. ನಿನ್ನ ಜನರಿಗೆ ಹೋಗಿ ಹೇಳು, ನಿನವೇ ಜನರಿಗೆ. ಯೋನ ನಿನ್ನ ಥರ ಸ್ವಲ್ಪ ಕುತಂತ್ರಿ. ಅವನೇನು ಮಾಡ್ದ? ನಿನವೆಗೆ ಹೋಗಿಲ್ಲ, ತಾರ್ಷೀಸಿಗೆ ಹೋದ. ಅರೆ, ದೇವರು ಬಿಡ್ತಾರಾ? ತಾರ್ಷೀಸಿನಿಂದ ಅಲ್ಲಿ ಹಡಗಿನಲ್ಲಿ ಹೋಗುವಾಗ ಅವನ ಹಡಗು ಮುಳುಗುವ ಹಾಗೆ ಮಾಡಿ ಅವನು ಕೆಳಗೆ ಬಿದ್ದು ಅವನನ್ನು ತೆಗೆದು ಜನ ಎಸ್ತು ಅಲ್ಲಿ ಮೀನು ನುಂಗಿತ್ತು. ಮೀನು ನುಂಗಿದಾಗ ಇವನಿಗೆ ಒಳಗೆ ಟೆನ್ಷನ್ ಶುರು ಆಯಿತು. ದೇವರ ವಾಕ್ಯ ನಾನು ಮೀರಿಬಿಟ್ಟಲ್ಲ, ನನ್ನ ಹತ್ರ ದೇವರು ಮೊದಲೇ ಏನಾಗ್ತದೆ ನಿನವೆ ಪಟ್ಟಣಕ್ಕೆ ಅಂತ ಹೇಳಿ ಕಳಿಸಿದ್ರು, ನಾನು ತಪ್ಪು ಮಾಡಿಬಿಟ್ಟೆ ಅಲ್ಲ ಅಂತ ಹೇಳಿ ಯೋನನಿಗೆ ಪಶ್ಚಾತ್ತಾಪ ಆಗಿ ಅವನು ದೇವರನ್ನ ಸ್ತುತಿಸೋಕ್ಕೆ ಶುರು ಮಾಡ್ತಾನೆ. ಯೋನ ಸ್ತುತಿಸುವಾಗ ಆ ಮೀನು ಅವನನ್ನು ದಡದಲ್ಲಿ ಬಂದು ಕಕ್ಕಿ ಬಿಡ್ತದೆ, ವಾಂತಿ ಮಾಡಿಬಿಡ್ತದೆ. ಅವನು ಜನರಿಗೆ ಹೋಗಿ ಹೇಳ್ತಾನೆ, ನಿನವೆ ಪಟ್ಟಣದ ಜನರೇ, ನಿಮ್ಮ ಆ ಪಾಪದ ಅವಸ್ಥೆಯಿಂದ ನೀನು ಹೊರಗಡೆ ಬರದಿದ್ದರೆ, ನೀನು ಪಶ್ಚಾತ್ತಾಪ ಪಡದಿದ್ದರೆ ನೀನು ಬೆಂಕಿಗೆ ಆಹುತಿಯಾಗಿ ಹೋಗ್ತೀಯಾ. ನೋಡು, ದೇವರಿಗೆ ನಮ್ಮ ಮೇಲೆ ಎಷ್ಟು ಕರುಣೆ ಪ್ರಿಯರೇ, ಕರುಣೆ. ಈಗ ನನ್ನ ಜೀವನದಲ್ಲಿ ಏನಾದರೂ ಆಗೋದಾದರೆ ನಿಮ್ಮಲ್ಲಿ ಯಾರಿಗಾದರೂ ಹೋಗಿ ಹೇಳೋದು, ದೇವರು ಅಂತೋಣಿ, ಜೋಸ್ಫಿನ್, ಫಿಲೋಮಿನಾ, ಆ ಮಂಜುಳಾ ಜಾಯ್ ಇದ್ದಾರಲ್ಲ ಅವರಿಗೆ ಹೋಗಿ ಹೇಳು, ನೀನು ಹಿಂಗಾಗದಿದ್ದರೆ ಹಿಂಗಾಗುತ್ತೆ ಅಂತ ಹೋಗಿ ಹೇಳು. ದೇವರು ಯಾರ ಮುಖಾಂತರ ಆದರೂ ಮಾತಾಡಿಸ್ತಾರೆ, ಯಾರ ಮುಖಾಂತರ ಆದರೂ ಮಾತಾಡಿಸ್ತಾರೆ. ಕೆಲವರಿಗೆ ಅವರ ಜೀವನದಲ್ಲಿ ಸಂಭವಿಸೋದು ಅವರ ಬಾಯಿಂದಲೇ ದೇವರು ಹೇಳಿಸ್ತಾರೆ, ಅವರ ಬಾಯಿಂದಲೇ ಹೇಳಿಸ್ತಾರೆ. ಬ್ರದರ್ ಟಿ ಕೆ ಜಾರ್ಜ್ ಹತ್ರ ಒಂದು 6 ತಿಂಗಳು ಮೇಲಿಂದ ಅವರು ತುಂಬ ಅವರ ಸಾವಿನ ಬಗ್ಗೆ ಮಾತಾಡ್ತಾ ಇದ್ರು. ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲೆಲ್ಲ ಅವರ ಪ್ರೀತಿ ಪಾತ್ರರ ಮನೆಗೆ ಹೋದರೆ, ಅಲ್ಲಿ ಒಬ್ಬರು ಕುಮಾರಣ್ಣ ಪಿಂಕಿ ಆಂಟಿ ಅಂತಿದ್ದಾರೆ ನಮ್ಮ TC ಪಾಳ್ಯದಲ್ಲಿ, ಅವರ ಮನೆಗೆ ಹೋದಾಗ ಅವರು ಫೋಟೋಸ್ ಇಟ್ಟಿದ್ರು. ಒಂದು ಕಡೆ ಎಲ್ಲ ತೀರಿ ಹೋದವರ ಫೋಟೋ, ಇನ್ನೊಂದು ಕಡೆ ಜೀವಿಸುವವರ ಫೋಟೋ, ಸೆಂಟ್ರಲ್ಲಿ ಬ್ರದರ್ದು ಇಟ್ಟಿದ್ರು. ಅದು ಯಾರೋ ಡ್ರಾ ಮಾಡಿ ಕೊಟ್ಟಿದ್ದ ಫೋಟೋ. ಅದು ಅವರಿಗೆ ಗಿಫ್ಟ್ ಬಂದಾಗ ನಾ ಬಿಚ್ಚಿ ನನ್ನ ಟೇಬಲ್ ಮೇಲೆ ಇಟ್ಟಿದ್ದೆ. ಅವ್ರು ಹೇಳಿದ್ರಿ, ತುಂಬ ಚೆನ್ನಾಗಿದೆ ಸಿಸ್ಟರ್, ನಾನು ತಗೊಂಡೋಗ್ಲಾ ಬ್ರದರ್ ಫೋಟೋ ಅಂತ. ತಗೊಂಡೋಗಿ ಅಂತ ಹೇಳಿದೆ. ಹಾಗೆ ಅವರು ತಗೊಂಡೋಗಿ ಆ ಪೆನ್ಸಿಲ್ ಸ್ಟ್ರಕ್ಚರ್ದು ಒಂದು ಫೋಟೋ ಬ್ರದರ್ದು ಅವರು ಸೆಂಟ್ರಲ್ಲಿ ಇಟ್ಟಿದ್ರು. ಈ ಕಡೆ ಎಲ್ಲ ಸತ್ತೋದವರ ಫೋಟೋ, ಈ ಕಡೆ ಜೀವಿಸುವವರ ಫೋಟೋ, ಸೆಂಟ್ರಲ್ಲಿ ಬ್ರದರ್ ಫೋಟೋ. ಅವರು ಮನೇಲಿ ಕೂತು ಬ್ರದರ್ ಹೇಳಿದರು, ಇದೆಲ್ಲ ಸತ್ತೋದವರು, ಇದು ಸಾಯಕ್ಕಿರುವವರು ಅಂತ. ಅಂದರೆ ಅವರ ಫೋಟೋನ ತೋರಿಸಿ. ಆಗ ನಾವು ಹೇಳಿದ್ವಿ, ಏನು ಒಳ್ಳೆಯದೇ ನಿಮ್ಮ ಬಾಯಲ್ಲಿ ಬರಲ್ವ, ಯಾಕೆ ಸಾವು ಬಗ್ಗೆ ಮಾತಾಡ್ತೀರ ಚಟ? ಇಲ್ಲ ಕಣೆ, ಇತ್ತೀಚೆಗೆ ಏನೋ ನನಗೆ ಗೊತ್ತಿಲ್ಲದೆ ಬಂದು ಹೋಗ್ತದೆ ಅಂತ ಹೇಳಿದರು. ಮತ್ತೆ ಒಂದು ದಿನ ಬೆಳಿಗ್ಗೆ ನಾನು ಪೂಜೆಗೆ ಹೊರಡ್ತಾ ಇದ್ದೆ, ಮನೇಲಿದ್ವಿ. ಅಮ್ಮನ ಮನೆಗೆ ಬೆಳಿಗ್ಗೆ ಹೋಗಿದ್ರು. ಎದ್ದು ನಾನು ಹೊರಡ್ತಾ ಇದ್ದೆ ಪೂಜೆಗೆ. ಬ್ರದರ್ ಎದ್ದು ಬಂದರು, ಒಂದು 5:45 ಆಗುವಾಗ ಎದ್ದು ಬಂದರು. ಎದ್ದು ಬಂದು ಹೇಳಿದರು, ನನಗೇನೋ ಭಯ ಆಗ್ತದೆ. ಯಾಕೆ ಯಾಕೆ ಚೇಟ? ನಾನು ಚೇಟ ಅಂತ ಕರೀದ, ಅಂದರೆ ಅಣ್ಣ ಅಂತ. ಏನಾಯಿತು ಚೇಟ, ಏನಾಯಿತು ಅಂತ ಕೇಳಿದೆ. ಆಗ ಅವ್ರು ಹೇಳಿದರು, ನಾನೊಂದು ಕೆಟ್ಟ
ಕನಸು ಕಂಡೆ. ನಾನು ಹೇಳಿದೆ ಅಷ್ಟೇನಾ, ನಾನು ಎದ್ರಿಬಿಟ್ಟೆ. ಏಕೆಂದರೆ ಬ್ರದರ್ ಬೇಗ ಎದ್ದು ಬಂದರೆ, ನಾನು ಪೂಜೆಗೆಲ್ಲ ಹೊರಡೋ ಸಮಯದಲ್ಲಿ ಬೆಳಿಗ್ಗೆ ಎದ್ದು ಬಂದರೆ ಅವರ ಕುಟುಂಬದಲ್ಲಿ ಯಾರೋ ತೀರಿ ಹೋಗಿರ್ತಾರೆ ಅಥವಾ ಯಾರಾದರೂ ಏನಾದರೂ ಆಗಿರ್ತದೆ ಅಂತ ನ್ಯೂಸ್ ಹೇಳೋಕ್ಕಾಗಿ ಅವರು ಬರೋದು. ನಾನು ಹೆದರಿಬಿಟ್ಟಿದ್ದೆ ಅವರು ಅಷ್ಟು ಬೆಳಿಗ್ಗೆ ಎದ್ದು ಬಂದಾಗ. ಏನಾಯಿತು ಅಂತ ಗಾಬರಿಯಲ್ಲಿ ಕೇಳುವಾಗ ಅವ್ರು ಹೇಳಿದರು, ನನಗೊಂದು ಕೆಟ್ಟ ಕನಸು ಬಿತ್ತು. ನಾನು ಹೇಳಿದೆ ಅಷ್ಟೇನಾ ಕನಸು, ನಾನು ಎದ್ರಿ ನಡಿಗೆ ಹೋದೆ ಅಂತ ಹೇಳಿದೆ. ಆಗ ಅವ್ರು ಹೇಳಿದರು, ಇಲ್ಲ ಕಣೆ, ಒಂದು ಮನೆ, ಆ ಮನೆಯಲ್ಲಿ ಬ್ರದರ್ ಹೇಳೋದು ನನ್ನನ್ನು ಬಿಳಿ ಬಟ್ಟೆಯಲ್ಲಿ ಸುತ್ತಿದ್ದಾರೆ. ಅಂದರೆ ಅವ್ರನ್ನ ಬಿಳಿ ಬಟ್ಟೆಯಲ್ಲಿ ಸುತ್ತಿದ್ದಾರೆ, ಫುಲ್ ಕವರ್ ಮಾಡಿಬಿಟ್ಟಿದ್ದಾರೆ. ಒಂದು ಟ್ರಾಲಿಯಲ್ಲಿ ಹೀಗೆ ನನ್ನನ್ನು ತಳ್ಕೊಂಡು ಹೋಗ್ತಾ ಇದ್ದಾರೆ. ಹೊರಗಡೆ ಫುಲ್ ಮರಗಿಡಗಳು, ಹೂವಿನ ಗಿಡ ಎಲ್ಲ ಇಟ್ಟಿದ್ದಾರೆ. ನನ್ನನ್ನು ಹೀಗೆ ಟ್ರಾಲಿಯಲ್ಲಿ ತಗೊಂಡೋಗಿ ಒಂದು ಆ್ಯಂಬುಲೆನ್ಸಲ್ಲಿ ಹತ್ತಿಸಿ ನನ್ನನ್ನು ಬಾಡಿನ ತೆಗೆದು ಫ್ರೀಝರಲ್ಲಿ ಇಡ್ತಾ ಇದ್ದಾರೆ. ಅದರಲ್ಲಿ ನನ್ನ ತಮ್ಮ, ಅವರ ತಮ್ಮನ ಹೆಸರು ಹೇಳಿದರು, ಬ್ರದರ್ ಡೇವಿಸ್ ಹೆಸರು ಹೇಳಿದರು. ಡೇವಿಸ ಮತ್ತು ಇನ್ನು ಯಾರೋ ಒಬ್ಬರು ಆ್ಯಂಬುಲೆನ್ಸಿಗೆ ಹತ್ತುತ್ತಾ ಇದ್ದಾರೆ. ಹಿಂದುಗಡೆ ಆ್ಯಂಬುಲೆನ್ಸ್ ಸ್ಟಾರ್ಟ್ ಆಯಿತು. ಹಿಂದುಗಡೆ ನನ್ನ ಬ್ರೀಝಾ ಕಾರನ್ನು ತಗೊಂಡು ಯಾರೋ ಆ ಆ್ಯಂಬುಲೆನ್ಸ್ ಹಿಂದೆ ಹೋಗ್ತಿದ್ದಾರೆ. ತುಂಬ ಜನ ಇದ್ದಾರೆ. ನೀನು ನಿಂತ್ಕೊಂಡು ತುಂಬ ಅಳ್ತಾ ಇದೆಯಾ, ಗೋಳಾಡಿಕೊಂಡು ಅಳ್ತಾ ಇದೆಯಾ ಅಂತ. ನಾನು ಹೇಳಿದೆ, ಬೆಳಿಗ್ಗೆನೆ ನಿಮ್ಮ ಕನಸು ಉಂಟಲ್ಲ, ಎಂಥ ಹುಚ್ಚು ಕನಸು ಚೇಟ, ಅದೆಲ್ಲ ಸಂಭವಿಸ್ತದ? ನಿಮ್ಮನ್ನು ಯಾವುದೋ ಮನೆಯಿಂದ ಯಾಕೆ ಟ್ರಾಲಿಯಲ್ಲಿ ತಗೊಂಡು ಹೋಗ್ತಾರೆ? ಹುಚ್ಚ ಏನು ಇರೋದಿಲ್ಲಲ್ಲ, ಹಾಗೆಲ್ಲ ಕೆಟ್ಟ ಕನಸಲ್ಲ, ಪ್ರೇಯರ್ ಮಾಡಿ ಏನೂ ಆಗಲ್ಲ, ಕಾಫಿ ಗಿಫಿ ಬೇಕಾ ಮಾಡಿ ಕೊಡ್ತೀನಿ, ನಾ ಪೂಜೆಗೆ ಹೋಗ್ತೀನಿ ಅಂತ. ಹಾಗೆ ಅವ್ರ ಜೊತೆ ಕೂತು ಮಾತಾಡಿ ಆವತ್ತಿನ ಬೆಳಗಿನ ಪೂಜೆ ನನಗೆ ಮಿಸ್ ಆಯಿತು. ನಾನು ಕಾಫಿ ಮಾಡಿ ಕೊಟ್ಟೆ, ಮತ್ತು ಮಕ್ಕಳ ಫೋನ್ ಬಂತು, ಹಾಗೆಲ್ಲ ಆಯಿತು. ಅಂದರೆ ಆ ದಿನ ಉಂಟಲ್ಲ, ಅವರು ತೀರಿ ಹೋದ ದಿನ ಉಂಟಲ್ಲ ಪ್ರಿಯರೇ, ಅದಕ್ಕೇನೋ ಹೆಸರು ಹೇಳ್ತಾರೆ. ಅವರ ಬಾಡಿ ಏನೂ ಆಗದೇ ಇರೋಕ್ಕಾಗಿ ಅದಕ್ಕೆ ಮೆಡಿಸಿನ್ ಹಾಕೋದು. ಓಕೆ, ಮೊನ್ನೆ ದಿವ್ಯವಾಣಿ ಚಾನಲ್ ಬ್ರದರ್ ವಿನೋದ್ ನನಗೆ ಆ ಹೆಸರು ಹೇಳಿದರು, ನನ್ನ ತಲೆಯಲ್ಲಿ ಉಳಿಲಿಲ್ಲ ಅದು. ಓಕೆ, ಹಾಕಿ ಆ ಮೆಡಿಸಿನ್ ಹಾಕಿ, ಕೆಮಿಕಲ್ ಹಾಕಿ ಅವ್ರನ್ನ ಅದೇ ರೀತಿಯಲ್ಲಿ ನಾವು ಅಲ್ಲಿಂದಲೇ ಪ್ರೇಯರ್ ಮಾಡಿ ಅವ್ರನ್ನ ಆ ಬಿಳಿ ಬಟ್ಟೆಯಲ್ಲಿ ಸುತ್ತಿ ಆ ಟ್ರಾಲಿಯಲ್ಲಿ ಹೀಗೆ ತಗೊಂಡೋಗಿ ಆ್ಯಂಬುಲೆನ್ಸಲ್ಲಿ ಆ ಫ್ರೀಝರಲ್ಲಿಟ್ಟು ಅದರೊಳಗೆ ಅವರ ತಮ್ಮ ಬ್ರದರ್ ಡೇವಿಸ್ ಮತ್ತು ಅವ್ರ ಇನ್ನೊಂದು ಕಸಿನ್ ಬ್ರದರ್ ಜಾನಿ ಅಂತೇಳಿ ಅವರು ಕೂಡ ಅದರೊಳಗೆ ಹತ್ತಿ ಹೋಗಿ ಆ್ಯಂಬುಲೆನ್ಸ್ ಡೋರ್ ಕ್ಲೋಸ್ ಆಯಿತು. ಇನ್ನೊಬ್ಬರು ಅವರ ಕಸಿನ್ ಬ್ರದರ್ ಜಾಯ್ ಅಂತೇಳಿ ಅವರ ಕಾರನ್ನ ತಗೊಂಡು ಹಿಂದುಗಡೆ ಹೋದರು. ನಾನು ಹುಚ್ಚಿ ಥರ ಅಲ್ಲಿ ನಿಂತ್ಕೊಂಡು ಅಳ್ತಾ ಇದ್ದೆ. ಅವರು ಹೇಳಿದಂತಹ ಆ ಪ್ರವಾದನೆ, ಅವರ ಕನಸು ಅಲ್ಲಿ ಈಡೇರಿತು. ಆವತ್ತು ನಾನು ಬಂಧಿಸಿ ಪ್ರಾರ್ಥಿಸಿದರೆ ಮೇ ಬಿ ಅದು ಸಂಭವಿಸ್ತಿರಲಿಲ್ಲ ಏನೋ. ನಾನವತ್ತು ಅದು ಬಂಧಿಸಿ ಪ್ರೇಯರ್ ಮಾಡಲಿಲ್ಲ, ಅವರು ಸಹ ಅದಕ್ಕೆ ಪ್ರೇಯರ್ ಮಾಡಲಿಲ್ಲ. ಅವರು ಭಯಪಟ್ಟರು, ಹೀಗೆ ಒಂದು ಕನಸು ಬಿತ್ತು, ಕೆಟ್ಟ ಕನಸು ಕಣೆ ಅಂತ. ನಾನು ಸಹ ಅದು ಯಾರಿಗೆ ಹೇಳಲಿಲ್ಲ. ಒಂದು ಸಲ ನನ್ನ ನಾದಿನಿಗೆ ಹೇಳಿದೆ, ಮತ್ತು ನನ್ನ ಸ್ನೇಹಿತೆ, ನನಗೆ ತಂಗಿ ಥರ ಶೈನಿ ಅಂತ, ಅವಳಿಗೆ ಹೇಳಿದೆ, ಬ್ರದರ್ ಹೀಗೆಲ್ಲ ಹೇಳ್ತಾರೆ, ನನಗೆ ಸಿಟ್ಟು ಬರ್ತದೆ, ಯಾವಾಗಲೂ ಮರಣದ ಬಗ್ಗೆನೇ ಮಾತಾಡ್ತಾರೆ ಅಂತ. ಅಂದರೆ ದೇವರು ತನ್ನ ಪ್ರವಾದಿಗೆ ಮುಂದೆ ಜೀವನದಲ್ಲಿ ಏನು ಸಂಭವಿಸ್ತದೆ, ತನ್ನ ಸೇವಕ, ತನ್ನ ಸುವಾರ್ತೆ 33 ವರ್ಷ ಸಾರಿದ ಆ ತನ್ನ ಮಗ ಜೀವನದಲ್ಲಿ ಏನು ಸಂಭವಿಸ್ತದೆ ಮುಂದೆ ಅಂತ ಹೇಳದೆ ದೇವರು ಅದು ಸಂಭವಿಸುವ ಹಾಗೆ ಮಾಡಿಲ್ಲ. ಅದು ಸಂಭವಿಸ್ಲಿಕ್ಕಿತ್ತು. ನನ್ನ ಹತ್ರ ಬಂದು ಅವರು ಹೇಳಿದರು, ಆದರೆ ನಾನು ಅದು ತಲೆಗೆ ತೆಕ್ಕೊಂಡಿಲ್ಲ. ನಿಮ್ಮ ಮುಂದೆ ಯಾರಾದರೂ ಬಂದು ಅವರ ಜೀವನದಲ್ಲಿ ಹೀಗೆ ಆಗ್ತಾ ಇದೆ ಅಂತ ಹೇಳಿದರೆ ಅದನ್ನು ನೀವು ಸಮರ್ಪಿಸಿ ಪ್ರಾರ್ಥಿಸಿ. ಅವರ ದತ್ತು ಮಗಳು ಡೈಸಿ ಅಕ್ಕ ಕೂಡ ಅವರು ಕೊನೆಯ ಧ್ಯಾನಕೂಟ ಕೊಡಗಿನಲ್ಲಿ ಪಾಲಿಬೆಟ್ಟದಲ್ಲಿ ಕೊಟ್ಟಿದ್ದು. ಆ ಧ್ಯಾನಕೂಟದಲ್ಲಿ ಆರಾಧನೆ ಮುಗಿದ ಮೇಲೆ ಆರಾಧನೆಯಲ್ಲಿ ಅವರೊಂದು ಶವದ ಪೆಟ್ಟಿಗೆ ಬ್ರದರ್ ಡೇವಿಸ್ ಅವರ ಸಾಕ್ಷಿಯಲ್ಲಿ ಹೇಳಿದ್ದಾರೆ. ಅದು ಆ ಶವದ ಪೆಟ್ಟಿಗೆ ಅವರು ಬಂದು ಹೇಳಿದ್ರಂತೆ, ಆರಾಧನೆಯೆಲ್ಲ ಮುಗಿದು ಹೊರಡುವಾಗ ಅವರ ಹಸ್ಬೆಂಡ್ ಹತ್ರ, ಬ್ರದರ್ ಡೇವಿಸ್ ಹತ್ರ, ಅವರ ಮಡದಿಯೇ ಡೈಸಿ ಅಕ್ಕ, ಅವ್ರ ಹತ್ರ ಹೇಳಿದ್ರಂತೆ, ನಾನು ಹೀಗೆ ಒಂದು ಶವದ ಪೆಟ್ಟಿಗೆ ನೋಡಿದೆ ಅಂತ. ವಾಪಸ್ ಬರುವಾಗ ಆಕ್ಸಿಡೆಂಟಲ್ಲಿ ಅವರು ತೀರಿ ಹೋದರು. ಅಂದರೆ ತನ್ನ ಪ್ರವಾದಿಗೆ ಮುಂತಿಳಿಸದೆ ಬೇರೆಯವರ ಜೀವನದಲ್ಲೇ ಆಗಲಿ ತನ್ನ ಜೀವನದಲ್ಲೇ ಆಗಲಿ ಸಂಭವಿಸುವ ಹಾಗೆ ದೇವರು ಮಾಡಲ್ಲ ಪ್ರಿಯರೇ, ದೇವರು ಮಾಡಲ್ಲ. ಒಂದು 6 ತಿಂಗಳಿಂದ ಅವರಿಗೆ ದುಂದುಗಾರ ಮಗ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಬ್ರದರಿಗೆ, ಅವ್ರು ಜೀವಿಸಬೇಕು ಅಂತ ಅವರಿಗೆ ಆಸೆ ಇತ್ತು. ಆದರೆ ಅವರ ಜೀವನ ಮುಗಿಯೋಕ್ಕಾಯಿತು ಅಂತ ದೇವರು ಅನೇಕ ರೀತಿಯಲ್ಲಿ ಬ್ರದರಿಗೆ ತೋರಿಸಿಕೊಟ್ರು. ಅದೆಲ್ಲ ನಮ್ಮ ಹತ್ರ ಅವರು ಶೇರ್ ಮಾಡ್ತಿದ್ರು. ಅದು ನಾವು ಹೇಳ್ತಾ ಇದ್ವಿ, ಯಾಕೆ ಬರೀ ಮರಣದ ಬಗ್ಗೆನೇ ಮಾತಾಡ್ತಾ ಇದ್ದೀರಾ, ನಿಮಗೆ ಏನೂ ಆಗಲ್ಲ. ನಮ್ಮ ಕುಟುಂಬದಲ್ಲಿ ನಮ್ಮ ಮಕ್ಕಳೆಲ್ಲ ಯಾವಾಗಲೂ ಹೇಳೋದು ಅವ್ರನ್ನ, ನೀವು ಮೋಶೆ ಅಂಕಲ್, ನೀವು ಮೋಶೆ. ಆವತ್ತು ಕೂಡ ಅವರು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗುವ ದಿನ ಕೂಡ ಬೆಳಿಗ್ಗೆ ಅವರು ಮಕ್ಕಳು ಕಾಲ್ ಮಾಡಿದಾಗ ಬೆಳಿಗ್ಗೆ ಅವರು ಕಾಲ್ ತಗೊಂಡು, ನಮ್ಮದೊಂದು ಫ್ಯಾಮಿಲಿ ಗ್ರೂಪ್ ಇದೆ, ನಾವು 5 ಜನ ಇರೋದು, ನನ್ನ ಮಕ್ಕಳು, ನನ್ನ ಹಸ್ಬೆಂಡ್, ನಾನು, ಬ್ರದರ್. ಆ ಗ್ರೂಪಿಗೆ ಮಕ್ಕಳು ಅವರು ಫ್ರೀ ಆಗಿರುವಾಗ, ನಾವು ಮನೆಯಲ್ಲಿರುವಾಗ ಕಾಲ್ ಮಾಡ್ತಾರೆ, ಅಥವಾ ನಾವು ಹೊರಗಡೆ ಇದ್ದರೂ ನಾನು ಗ್ರೂಪಿಗೆ ಕಾಲ್ ಮಾಡ್ತೀನಿ, ಯಾರು ಫ್ರೀ ಇದ್ದಾರೆ ಅವರು ಎತ್ತುತ್ತಾರೆ. ಹಾಗೆ ಬೆಳಿಗ್ಗೆ ಕಾಲ್ ಮಾಡಿದಾಗ ಮಕ್ಕಳ ಹತ್ರ ಬ್ರದರ್ ತಗೊಂಡು ಹೇಳಿದರು,
ನಂದು ಮುಗಿಯೋಕ್ಕೆ ಆಯಿತು, ಮುಗೀತಾ ಬಂತು ಮಕ್ಕಳೇ. ಡಾಡಾ ಇನ್ನು ಬರಲಿಕ್ಕೆ ಅಂದರೆ ನನ್ನ ಹಸ್ಬೆಂಡ್ ಬರಲಿಕ್ಕೆ ಇನ್ನು 1 ಇಯರ್ ಇದೆಯಲ್ಲ. ಮಮ್ಮಿ ತುಂಬ ಜಾಣೆ, ಆದರೆ ಒಂಥರ ಪೆದ್ದು. ನನಗೆ ಏನಾದರೂ ಸಂಭವಿಸಿಬಿಟ್ರೆ ಮಮ್ಮಿಗೆ ಲೋಕ ವ್ಯವಹಾರ ಎಲ್ಲ ಗೊತ್ತಾಗಲ್ಲ, ಎಲ್ಲರನ್ನ ನಂಬಿಬಿಡ್ತಾಳೆ. ನನಗೇನಾದರೂ ಸಂಭವಿಸಿದರೆ ನಿಮ್ಮ ಮಕ್ಕಳನ್ನ, ನಿಮ್ಮ ಮಮ್ಮಿನ ನಿಮ್ಮ ಹತ್ರ ಕರ್ಕೊಂಡು ಹೋಗಿಬಿಡಿ. ನನ್ನ ಮಕ್ಕಳು ಹೇಳಿದರು, ಅಂಕಲ್ ನೀವು ಮೋಶೆ ಅಂಕಲ್, ನಿಮಗೆ ಏನೂ ಆಗಲ್ಲ, ನಿಮಗೆ ದೇವರು ವಾಗ್ದಾನ ಮಾಡಿದ 80 ವರ್ಷ ಅಲ್ಲ 85 ವರ್ಷ ನೀವು ಬದುಕ್ತೀರಾ. ಅವ್ರು ಹೇಳಿದರು, ಹೌದು ನನಗೆ ಆಸೆ ಉಂಟು, ಏಕೆಂದರೆ ನಿನ್ನ ಮದುವೆ ನೋಡಬೇಕೆ, ನನಗೆ ಹೀಗೆ ಆಗಬೇಕು, ನನ್ನ ದುಂದುಗಾರ ಮಗ ಮಾಡಿ ಮುಗಿಸ್ಬೇಕು ಎಲ್ಲ ಹೇಳಿದರು. ಆದರೆ ನನಗೆ ಗೊತ್ತು, ನನ್ನ ಏಜ್ ಫ್ಯಾಕ್ಟ್ ನನಗೆ ಗೊತ್ತು. ನನಗೆ ಅನ್ನಿಸ್ತಾ ಇದೆ ನಂದು ಮುಗಿತಾ ಬಂತು ಅಂತ ನನಗೆ ಅನ್ನಿಸ್ತಾ ಇದೆ. ಅಂದರೆ ದೇವರು ಅವರಿಗೆ ಹೇಳ್ತಾ ಇದ್ರು, ನಿನ್ನ ಆಯುಷ್ಯ ಇಲ್ಲಿಗೆ ಮುಗಿತಾ ಬಂತು ಮಗನೇ, ಏನು ನಿನಗೆ ಪೂರ್ತೀಕರಿಸೋಕ್ಕಿದೆ, ನೀನು ಎಲ್ಲ ಮಾಡಿದೆಯಾ, ನನ್ನ ಸನ್ನಿಧಿಗೆ ಬಂದುಬಿಡು ಅಂತ ಹೇಳ್ತಾ ಇದ್ರು. ಆಗೆಲ್ಲ ನಾನು ಹೇಳ್ತಾ ಇದ್ದೆ, ಯಾಕೆ ಮರಣದ ಬಗ್ಗೆನೇ ಮಾತಾಡ್ತೀರಾ, ಯಾಕೆ ಮರಣದ ಬಗ್ಗೆನೇ ಮಾತಾಡ್ತೀರಾ. ಕೊರೋನಾ ಬರುವ ಮೊದಲು ನಾವೆಲ್ಲೋ ಹೋಗ್ತಾ ಇದ್ವಿ. ಆಗ ಅವರು ಹೇಳ್ತಾ ಇದ್ರು, ಹೈವೇ ನೋಡಿ ನಾವೆಲ್ಲಿ ಹೋಗುವಾಗಲೂ ಫಸ್ಟ್ ಜಪ್ಸರ ಮಾಡ್ತೀವಿ, ಒಂದು ಪ್ರೇಯರ್ ಮಾಡ್ತೀವಿ, ಮತ್ತು ನಾನು ನಿದ್ದೆ ಮಾಡ್ತೀನಿ. ದೇವರ ವಾಕ್ಯದ ಹಾಡುಗಳು ಮಾತ್ರ ನಮ್ಮ ಆ ಕಾರಲ್ಲಿ ಓಡ್ತಾ ಇದ್ದಿದ್ದು. ಹಾಡುಗಳು ಕೇಳ್ತಾ ಕೇಳ್ತಾ ಹೀಗೆ ಹೋಗುವಾಗ ಅವರು ಹೀಗೆ ಕಣ್ಣು ಮುಚ್ಚಿ ಮಲಗಿದ್ರು. ಮತ್ತು ಎದ್ದು ನನಗೆ ಮತ್ತು ನಮ್ಮ ತಂಡದಲ್ಲಿದ್ದ ಸತ್ಯನಿಗೆ ಹೇಳಿದರು, ನಾನು ಒಂದು ವಿಷನ್ ಕಾಣ್ತಾ ಇದ್ದೀನಿ. ನಾನು ಕೇಳಿದೆ, ಏನು? ತುಂಬ ಜನ ಹೀಗೆ ಗುಡ್ಡೆ ಜನರು ನಡ್ಕೊಂಡು ಹೋಗ್ತಾ ಇದ್ದಾರೆ ದಾರಿಯಲ್ಲಿ. ನಾನು ಕೇಳಿದೆ, ಅದೇಕೆ ನಡ್ಕೊಂಡು ಹೋಗ್ತಾ ಇದ್ದಾರೆ, ಅವ್ರಿಗೇನು ಕಾರು ಬೈಕ್ ಇದು ಬಸ್ಗಳು ಏನಿಲ್ವಾ, ಬೇಕಾದಷ್ಟು ಬಸ್ಗಳು ಉಂಟಲ್ಲ. ಇಲ್ಲ ಕಣೆ, ಎಲ್ಲ ಬಂದಾಗ್ತಾ ಇದೆ, ಎಲ್ಲ ಬಂದಾಗ್ತಾ ಇದೆ. ಜನ ಗುಡ್ಡೆ ಎಲ್ಲ ಮೂಟೆಗಳು ಹೊತ್ಕೊಂಡು ಮಕ್ಕಳನ್ನೆಲ್ಲ ಕರ್ಕೊಂಡು, ಮಕ್ಕಳು ಮರಿಗಳಾಗಿ ನಡೆಯೋಕ್ಕಾಗದೆ ತುಂಬ ಹಾಕಿದ ಬಟ್ಟೆಯಲ್ಲೇ ಇಸ್ರಾಯೇಲ್ ಜನ ಈಜಿಪ್ಟಿಂದ ಕಾನಾ ದೇಶಕ್ಕೆ ಬಂದ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಕೊರೋನಾ ಸಮಯದಲ್ಲಿ ಟಿವಿಯಲ್ಲಿ ನೋಡಿದ್ವಿ, ಹೈವೇಗಳಲ್ಲಿ ಜನರು ಗುಡ್ಡೆಯಾಗಿ ತಂಡೋಪತಂಡವಾಗಿ ಅವರವರ ಊರುಗಳಿಗೆ ನಡ್ಕೊಂಡು ಹೋಗ್ತಾ ಇದ್ದಿದ್ದು. ತನ್ನ ಪ್ರವಾದಿಗೆ ಮುಂತಿಳಿಸದೆ ದೇವರು ಏನನ್ನು ಮಾಡಲಿಕ್ಕೆ ಬಿಡೋದಿಲ್ಲ, ಏನನ್ನು ಮಾಡಲಿಕ್ಕೆ ಬಿಡೋದಿಲ್ಲ. ನನಗೆ 1 ವರ್ಷದ ಮೇಲೆಯಿಂದ ಯಾವಾಗಲೂ ಒಂದು ಗಂಡಸಿನ ಪಾರ್ಥಿವ ಶರೀರ ನಾನು ನೋಡ್ತಾ ಇದ್ದೆ, ಒಂದು ಶವವನ್ನು ನಾನು ಯಾವಾಗಲೂ ನೋಡ್ತಾ ಇದ್ದೆ. ನಿದ್ದೆಯಲ್ಲಿ ನೋಡ್ತಾ ಇದ್ದೆ, ಕನಸಲ್ಲಿ ನೋಡ್ತಾ ಇದ್ದೆ, ಪ್ರೇಯರ್ ಮಾಡುವಾಗ ನೋಡ್ತಿದ್ದೆ. ಆಗ ನಾನು ಯಾವಾಗಲೂ ಸಮರ್ಪಿಸ್ತಾ ಇದ್ದಿದ್ದು ನನ್ನ ಮಗನ ಮತ್ತು ನನ್ನ ತಮ್ಮನ. ನಮ್ಮ ಕುಟುಂಬದಲ್ಲಿ ಬ್ರದರ್ ಮತ್ತು ನನ್ನ ಹಸ್ಬೆಂಡ್ ತುಂಬ ಸ್ಟ್ರಾಂಗ್ ಅಂತ ನಾನು ಭಾವಿಸಿದ್ದೆ. ನನ್ನ ಹಸ್ಬೆಂಡಿಗೆ 54 ಇಯರ್ಸ್ ಆಯಿತು, ಈಗಲೂ ಶುಗರ್ ಇಲ್ಲ, BP ಇಲ್ಲ, ನನಗಿಂತ 10% ಸ್ಟ್ರಾಂಗ್ ಅವರು ಎಲ್ಲ ವಿಷಯದಲ್ಲಿಯೂ. ಅದೇ ರೀತಿ ಬ್ರದರ್ ಹತ್ರ ಒಂದು ಪಿಕ್ಕಲ್ ಬಾಟ್ಲು ಕೊಟ್ಟರೆ ನಾನಲ್ಲಾದರೆ ಕತ್ತಿ ತಗೊಂಡು ಕರ ಕುಯ್ಬೇಕು. ಅವ್ರು ಏನಿಲ್ಲ, ಹಿಂಗೆ ಒಂದು ತಟ್ಟು ಹಿಂಗೆ ಒಂದು ತಟ್ಟು ಹಿಂಗೆ ತಿರುಗಿಸ್ಬಿಡ್ತಿದ್ರು, ಅಷ್ಟು ಸ್ಟ್ರಾಂಗ್ ಥರ. ಅದಕ್ಕೆ ನಾನು ಹೇಳೋದು, ನಮ್ಮ ಕುಟುಂಬದಲ್ಲಿ ಸ್ಟ್ರಾಂಗೆಸ್ಟ್ ಪರ್ಸನ್ಸ್ ಅಂದರೆ ನನ್ನ ಹಸ್ಬೆಂಡ್ ಜಾಯ್ ಮತ್ತು ಬ್ರದರ್ TK ಜಾರ್ಜ್ ಅಂತ ಹೇಳೋದು ಯಾವಾಗಲೂ. ಅದಕ್ಕೆ ನಾನು ಆ ಬಾಡಿ ನೋಡುವಾಗ ಯಾವಾಗಲೂ ನನ್ನ ತಮ್ಮನ ಮತ್ತು ನನ್ನ ಮಗನ ಸಮರ್ಪಿಸ್ತಿದ್ದೆ. ನನ್ನ ಮಗ ಆಸ್ಟ್ರೇಲಿಯಾದಲ್ಲಿದ್ದಾನೆ, ಒಬ್ಬನೇ ಇದ್ದಾನೆ, ಅಲ್ಲಿ ಇಲ್ಲಿ ನಡ್ಕೊಂಡು ಹೋಗೋದು, ತುಂಬ ಹಾವುಗಳದೆಲ್ಲ ಆಸ್ಟ್ರೇಲಿಯಾ ಅಂತ ಕೇಳಲ್ಪಟ್ಟಿದ್ದೀನಿ ನಾನು. ಹಾಗಾಗಿ ತುಂಬ ಸಮರ್ಪಿಸ್ತಾ ಇದ್ದೆ. ನನ್ನ ತಮ್ಮ ಯಾವಾಗಲೂ ಕಾಲು ನೋವು ಅದು ಇದು ಅಂತ ಹೇಳ್ತಾನೆ, ಆರೋಗ್ಯದ ಸಮಸ್ಯೆ ಇದೆ, ಆ ಮಕ್ಕಳು ಸಣ್ಣವರು, ಅದಕ್ಕಾಗಿ ನಾನು ನನ್ನ ತಮ್ಮನ ಸಮರ್ಪಿಸ್ತಾ ಇದ್ದೆ. ಆದರೆ ನಾನು ನನಗೆ ಮುಖ ಸರಿಯಾಗಿ ಕಾಣ್ತಾ ಇರಲಿಲ್ಲ ಆ ವಿಷನಲ್ಲಿ. ಯಾವಾಗ ನಾನು ಬ್ರದರ್ನ ನೋಡೋಕ್ಕಾಗಿ ಅವ್ರು ತೀರಿ ಹೋದ್ಮೇಲೆ ನಾವು ಕುಟುಂಬವಾಗಿ ಭದ್ರಾವತಿಗೆ ಹೋದಾಗ ಅವರ ತಮ್ಮನ ಮನೆಯಲ್ಲಿ ಬ್ರದರ್ದ ಶರೀರವನ್ನು ಇಟ್ಟಿದ್ರು. ಅಲ್ಲಿ ನಾನು ಯಾವ ರೀತಿ ನಾನು ನೋಡಿದ್ದೋ, ಒಂದು ಲುಂಗಿ ಹಾಕಿ, ಬಿಳಿ ಪಂಚೆ ಉಟ್ಟು, ಬಿಳಿ ಶರ್ಟ್ ಹಾಕಿ, ಕೈಯಲ್ಲಿ ಒಂದು ಜಪ್ಸರ ಕೊಟ್ಟು, ಯಾವ ರೀತಿಯಲ್ಲಿ ನಾನು ಹೀಗೆ ಕೈ ಮುಗಿದು ಒಂದು ಪಾರ್ಥಿವ ಶರೀರವನ್ನು, ನಾನು ಒಂದು ಬಾಡಿಯನ್ನು ದಿನಾ 1 ವರ್ಷದಿಂದ ನೋಡ್ತಾ ಇದ್ನೋ, ಅದು ಬ್ರದರ್ TK ಜಾರ್ಜದ ಶರೀರವಾಗಿತ್ತು. ನಾನು ತುಂಬ ಅಲ್ಲಿ ಕೂತು, ದೇವಾ ನೀನು ನನಗೆ 1 ವರ್ಷದಿಂದ ತೋರಿಸ್ದೆ, ನಾನು ಅವರಿಗಾಗಿ ಪ್ರಾರ್ಥಿಸ್ತಿದ್ದೆ, ಆದರೆ ಇದರ ಬಂಧಿಸಿ ನಾನು ಪ್ರೇಯರ್ ಮಾಡಿಲ್ಲ. ಫಾದರ್ ಫ್ರಾಂಕ್ಲಿನ್ಗೂ ನಾನು ಒಂದಿನ ಹೇಳಿಲ್ಲ. ಅವರು ಸಹ ಬಲಿಪೂಜೆಯಲ್ಲೆಲ್ಲ ಪ್ರಾರ್ಥಿಸ್ತಿದ್ರಲ್ಲ, ಒಂದು ವೇಳೆ ನಾವು ಆ ರೀತಿ ಬಂಧಿಸಿ ಪ್ರಾರ್ಥಿಸಿದರೆ ಬ್ರದರ್ ಉಳಿತಿದ್ರೆ ಏನೋ. ಇದು ದೇವರ ಚಿತ್ತ, ಅವ್ರನ್ನ ದೇವರು ಕರ್ಕೊಂಡೋಗಿದ್ದು ಪರಿಪೂರ್ಣಗೊಳಿಸಿ ಕರ್ಕೊಂಡೋಗಿದ್ದಾರೆ ಅದೆಲ್ಲ. ಆದರೆ ನನಗೆ ಕಂಡ ವಿಷನ್ ನಾನು ಯಾರ ಹತ್ರನೂ ಶೇರ್ ಮಾಡ್ಕೊಂಡಿಲ್ಲ. ಕೆಲವೊಮ್ಮೆ ಹೇಳ್ತಿದ್ದೆ ನನ್ನ ಸ್ನೇಹಿತರ ಹತ್ರ, ನನ್ನ ನಾದಿನಿ ರಮ್ಯನ ಹತ್ರ ಎಲ್ಲ ಹೇಳ್ತಾ ಇದ್ದೆ, ಯಾವಾಗಲೂ ಹೀಗೆ ಒಂದು ಕಾಣ್ತೀನಿ, ನಂಗೆ ಇಷ್ಟ ಇಲ್ಲ ಹಂಗೆ ನೋಡೋಕ್ಕೆ. ಅದಕ್ಕೆ ನಾನು ಯಾವ ಶವ ಸಂಸ್ಕಾರಕ್ಕೆ ಯಾರ್ದಾದ್ರೂ ಗಂಡಸರದು ಹೋದರೆ ನಾನು ಕಂಡ ಆ ಬಾಡಿನ ಅಂತ ನೋಡ್ತಿದ್ದೆ. ಆದರೆ ಅಲ್ಲ, ನಾನು ಪಕ್ಕಾ ನೋಡಿದ್ದು ಬ್ರದರ್ TK ಜಾರ್ಜದಾಗಿತ್ತದು. ತನ್ನ ಪ್ರವಾದಿಗಳಿಗೆ ಮುಂತಿಳಿಸದೆ ದೇವರು ಏನನ್ನು ಮಾಡೋದಿಲ್ಲ ಪ್ರಿಯರೇ,
ಏನನ್ನು ಮಾಡೋದಿಲ್ಲ. ನಿಮ್ಮ ಕುಟುಂಬದಲ್ಲಿ ನಿಮಗೆ ಏನಾದರೂ ದೇವರು ತೋರಿಸಿಕೊಡ್ತಾ ಇದ್ದರೆ ಸಮರ್ಪಿಸಿ ಪ್ರಾರ್ಥಿಸಿ. ನಿನವೆ ಪಟ್ಟಣವನ್ನು ನಾಶ ಮಾಡಲಿಕ್ಕೆ ದೇವರ ಆಲೋಚನೆ ಆಗಿತ್ತು. ದೇವರು ಯೋನಾ ಪ್ರವಾದಿಯನ್ನು ಕಳುಹಿಸಿ ಅಲ್ಲಿ ದೇವರು ಅದನ್ನು ತಡೆಗಟ್ಟಲಿಕ್ಕೆ ದೇವರು ನೋಡಿದರು. ಅರ್ಥ ಆಗ್ತಾ ಉಂಟಲ್ಲ? ದೇವರು ಎಲ್ಲವನ್ನು, ನಿನಗೆ ಒಂದು ಕಾಯಿಲೆ ಬರೋದಾದರೂ ದೇವರದು ಕೆಲವೊಮ್ಮೆ ಮುಂತಿಳಿಸ್ತಾರೆ. ನಿನಗೆ ಒಂದು ರೋಗ ಬರೋದಾದರೂ ದೇವರು ಅದನ್ನು ಮುಂತಿಳಿಸ್ತಾರೆ. ಬ್ರದರ್ ಟಿ ಕೆ ಜಾರ್ಜ್ ವಿಷಯದಲ್ಲಿ ಅದು 100% ಅವರು ಹೇಳ್ತಾ ಇದ್ರು, ದೇವರು ನನ್ನನ್ನು ಬೇಗ ಕರ್ಕೊಂಡು ಹೋಗ್ತಾ ಇದ್ದಾರೆ, ನನಗೆ ಹಾಗೆ ಅನ್ನಿಸ್ತಾ ಇದೆ, ನಂದು ಮುಗಿತಾ ಬಂತು ಅಂತ ಅನ್ನಿಸ್ತಾ ಇದೆ. ಯಾವಾಗಲೂ ಹೇಳೋರು. ನಾನು ಇವತ್ತು ಯಾಕೆ ಈ ಟಾಪಿಕ್ ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಂದರೆ, ಎಲ್ಲ ಪ್ರವಾದಿಗಳಿಗೂ ತನ್ನ ಜೀವನದಲ್ಲಿ ನಡೆಯೋದು, ತನ್ನ ಕುಟುಂಬದಲ್ಲಿ ನಡೆಯೋದು, ತನ್ನ ಊರಲ್ಲಿ ನಡೆಯೋದು, ತನ್ನ ರಾಜ್ಯದಲ್ಲಿ ನಡೆಯೋದು, ತನ್ನ ದೇಶದಲ್ಲಿ ನಡೆಯೋದು, ಪ್ರಪಂಚದಲ್ಲಿ ನಡೆಯುವುದನ್ನು ಅನೇಕ ಪ್ರವಾದಿಗಳಿಗೆ ದೇವರು ತೋರಿಸಿಕೊಡ್ತಾರೆ. ನಾವು ನಂಬಬೇಕಷ್ಟೇ, ನಂಬಬೇಕು. ಅದನ್ನು ಸಮರ್ಪಿಸಿ ಪ್ರಾರ್ಥಿಸಬೇಕು, ಅದನ್ನು ಬಂಧಿಸಿ ಪ್ರಾರ್ಥಿಸಬೇಕು. ದೇವಾ ಕರುಣೆಯಾಗು ಈ ಪ್ರಪಂಚದ ಮೇಲೆ, ಕರುಣೆಯಾಗು ಈ ಪ್ರಪಂಚದ ಮೇಲೆ. ಇದು ಸಂಭವಿಸಬಾರ್ದು. ನನ್ನ ಜೀವನದಲ್ಲೇ ನಾನು ಹೇಳ್ತೀನಿ, ನಾನು ಇದಕ್ಕೆ ಪ್ರಬೋಧನೆಗೆಲ್ಲ ಬರುವ, ರಿಟ್ರೀಟ್ ಕೊಡಲಿಕ್ಕೆಲ್ಲ ಬರುವ ಮೊದಲು ನಾನು ಮಡಿಕೇರಿಯಲ್ಲಿ ಟೀಚರ್ ಆಗಿರುವಾಗ ಪ್ರಾರ್ಥನಾ ತಂಡದಲ್ಲಿದ್ದೆ. ಅಲ್ಲಿದು ಲೀಡರ್ ರಜಿನಾ ಟೀಚರ್ ಅಂತ. ನನಗೇನಾದರೂ ಹೀಗೆ ಇದರಲ್ಲಿ ಕಂಡ್ರೆ ನಾನು ಟೀಚರಿಗೆ ಹೇಳ್ತಿದ್ದೆ. ನಾನು ಟೀಚರಿಗೆ ಒಂದಿನ ಹೇಳಿದೆ, ಟೀಚರ್ ಎಲ್ಲೋ ಒಂದು ಬೆಂಕಿ ಹೀಗೆ ಒತ್ತಿ ಉರಿತಾ ಉಂಟು, ಜೀವಹಾನಿ ಏನೂ ಆಗಿಲ್ಲ ಟೀಚರ್, ಆದರೆ ಒಂದು ಟ್ರೈನು ಏನೋ ಒಂದು ಬೆಂಕಿ ಒತ್ತಿ ಉರಿತಾ ಉಂಟು. ನಾನು ಅದು ಟೀಚರ್ ಹತ್ರ ಹೇಳಿ 3ನೇ ದಿನದಲ್ಲಿ ಎಲ್ಲೋ ಒಂದು ಟ್ರೈನ್ ಅದು ಬರುವಾಗ ಬೆಂಕಿ ಒತ್ತಿ ಟ್ರೈನಲ್ಲಿ ಇರುವವರಿಗೆ ಯಾರಿಗೂ ಏನೂ ಆಗಿಲ್ಲ, ಆದರೆ ಗೂಡ್ಸ್ ಗಾಡಿ ಫುಲ್ ಬೆಂಕಿ ಹತ್ತಿ ಉರಿದು ಎಲ್ಲ ನಾಶವಾಗಿ ಹೋಯಿತು. ಎಲ್ಲ ಆ ಗೂಡ್ಸ್ ಗಾಡಿಯಲ್ಲಿದ್ದ ಎಲ್ಲ ನಾಶವಾಗಿ ಹೋಯಿತು. ದೇವರು ನನಗೆ ಅದನ್ನು 3 ದಿನದ ಮುಂಚೆನೇ ತೋರಿಸಿಕೊಟ್ಟಿದ್ರು. ಅದೇ ರೀತಿಯಲ್ಲಿ ಅವರ ಹಸ್ಬೆಂಡ್, ಅವರು ಕೂಡ ಮಾಸ್ಟರ್, ಅವರಿಗೆ ಹಾರ್ಟ್ ಆಪರೇಷನ್ ಇತ್ತು, ಓಪನ್ ಹಾರ್ಟ್ ಸರ್ಜರಿ ಇತ್ತು. ಆಗ ನಾವೆಲ್ಲ ತುಂಬ ಪ್ರೇಯರ್ ಮಾಡ್ತಿದ್ವಿ, ದೇವ ನಿನಗೆ ಅಸಾಧ್ಯವಾದದ್ದು ಯಾವುದಿಲ್ಲ, ಸತ್ತ ಲಾಜರ್ನಿಗೆ ಜೀವ ಕೊಟ್ಟಿದೆಯಲ್ಲ, ಆಪರೇಷನ್ ಥಿಯೇಟ್ರಿಂದ ಅವ್ರನ್ನ ಎಬ್ಬಿಸಿ ಕರ್ಕೊಂಬ, ಆಪರೇಷನ್ನೇ ನಡಿಬಾರ್ದು ಅಂತೇಳಿ ನಾವೆಲ್ಲ ಪ್ರೇಯರ್ ಮಾಡ್ತಿದ್ವಿ. ಅದೇ ದಿನ ಆಪರೇಷನ್ ದಿನ ನಾನು ಅವ್ರನ್ನ ಸಮರ್ಪಿಸೋಕ್ಕಾಗಿ ಬಲಿಪೂಜೆಗೆ ಹೋಗಿದ್ದೆ. ಬಲಿಪೂಜೆಗೆ ಹೋದಾಗ ನಾನು ಕಣ್ಣು ಮುಚ್ಚಿ ಪ್ರಾರ್ಥಿಸ್ತಾ ಇದ್ದೀನಿ ಪರಮಪ್ರಸಾದ ತಗೊಂಡು. ದೇವರು ನನಗೆ ತೋರಿಸಿದ್ರು, ಆಪರೇಷನ್ ಥಿಯೇಟ್ರಲ್ಲಿ ಮಾಸ್ಟರ್ ಮಲಗಿದ್ದಾರೆ, ಒಂದು ಕತ್ತಿ ಹೀಗೆ ಬಂದುಂಟು, ಯೇಸುವಿನ ಕರಗಳು ಆ ಹಾರ್ಟನ್ನು ಹೀಗೆ ಕುಯ್ದು ಮೇಲಿಂದ ಕೆಳಗೆ ತನಕ ಕುಯ್ದು ಹಾರ್ಟನ್ನು ಸರ್ಜರಿ ಮಾಡಿ ದೇವರು ಇಡ್ತಾ ಇದ್ದಾರೆ. ನಾವು ಹೊರಗಡೆ ಬಂದ ತಕ್ಷಣ ಟೀಚರಿಗೆ ಫೋನ್ ಮಾಡಿದೆ, ಟೀಚರ್ ಮಾಸ್ಟರಿಗೆ ಆಪರೇಷನ್ ಆಗುತ್ತೆ, ಆದರೆ ಏನು ಸಂಭವಿಸಲ್ಲ. ಆ ವೈದ್ಯರ ಕರಗಳು ಯೇಸುವಿನ ಕರಗಳಾಗಿರುತ್ತೆ. ಅಲ್ಲಿ ಉಪಯೋಗಿಸುವ ಎಲ್ಲ ಇನ್ಸ್ಟ್ರೂಮೆಂಟ್ಸನ್ನು ಯೇಸು ಅವರ ರಕ್ತದಲ್ಲಿ ತೊಳೆದು ಶುದ್ಧೀಕರಿಸ್ತಾರೆ. ಯಾರು ಏನು ಹೇಳಿದ್ರು ಆಪರೇಷನ್ ನಡೆಯುತ್ತೆ, ಆದರೆ ಆಪರೇಷನ್ ಸಕ್ಸಸ್ ಆಗುತ್ತೆ. ಅವರ ಆಪರೇಷನ್ ಆಗಿ ನಾನು ನೆನೆಸ್ಕೊಳ್ತೀನಿ, ನಾನು ಬೆಂಗಳೂರಿಗೆ ಬಂದೆ 15 ವರ್ಷ ಆಯಿತು, ಅದಕ್ಕೆ 2 ವರ್ಷ ಮೊದಲು 17 ವರ್ಷ ಆಯಿತು. ಮಾಸ್ಟರ್ ಈಗಲೂ ಪರ್ಫೆಕ್ಟ್ ಆಗಿದ್ದಾರೆ, ಯಾವ ತೊಂದರೆ ಇಲ್ಲ, ಸರ್ಜರಿ ಸಕ್ಸಸ್ ಆಯಿತು. ದೇವರ ಕರುಣೆ ಅವರ ಮೇಲೆ ಇಳಿದು ಬಂತು. ತನ್ನ ಪ್ರವಾದಿಗೆ ತಿಳಿಸದೆ, ದರ್ಶನ ಕೊಡದೆ, ಪ್ರವಾದನೆ ಹೇಳದೆ, ದೇವರು ಯಾರ ಜೀವನದಲ್ಲಿಯೂ ಏನು ಸಂಭವಿಸಲಿಕ್ಕೆ ದೇವರು ಬಿಡಲ್ಲ ಪ್ರಿಯರೇ, ದೇವರು ಬಿಡಲ್ಲ. ಆದರೆ ಸುಳ್ಳು ಪ್ರವಾದನೆಯನ್ನು ನಂಬಕ್ಕೆ ಹೋಗಬೇಡಿ. ಓಕೆ, ಕೆಲವರು ಹೇಳ್ತಾರೆ ಪ್ರೇಯರ್ ಮಾಡೋಕ್ಕೆ ಬಂದಾಗ, ನಿನ್ನ ಮನೆಯಲ್ಲಿ ದೋಷ ಇದೆ, ನಿನ್ನ ಮನೆಯಲ್ಲಿ ದೆವ್ವ ಇದೆ, ನಿನ್ನ ಮನೆಯಲ್ಲಿ ಆ ಶಕ್ತಿ ಇದೆ, ಈ ಶಕ್ತಿ ಇದೆ, ನೀನು ಮನೆ ಖಾಲಿ ಮಾಡಿ ಹೋಗು. ಅದನ್ನೆಲ್ಲ ನಂಬಕ್ಕೆ ಹೋಗಬೇಡಿ. ಓಕೆ, ಇತ್ತೀಚೆಗೆ ಒಂದು ಸಹೋದರಿ, ಅವರು ತುಂಬ ಒಳ್ಳೆಯವರು, ತುಂಬ ಪ್ರೇಯರ್ಫುಲ್, ನನಗೆ ಒಳ್ಳೆಯ ಸ್ನೇಹಿತೆ. ಅವರು ಒಬ್ಬರು ಹತ್ರ ಯಾವಾಗಲೂ ಪ್ರೇಯರ್ ಮಾಡಿಸ್ತಾ ಇದ್ರು. ಆ 1 ವಾರದ ಕಾಲಘಟ್ಟದಲ್ಲಿ ಅವರು ಯಾವುದೋ ಒಂದು ಡಿಪ್ರೆಷನಲ್ಲಿದ್ದರು. ಆ ಡಿಪ್ರೆಷನ್ ಸಮಯದಲ್ಲಿ ಅವರ ಮನೆಯಲ್ಲಿ ಒಬ್ಬರು ವಯಸ್ಸಾದವರು ಇನ್ನೇನು ತೀರಿ ಹೋಗಬೇಕು. ಆ ಸಮಯದಲ್ಲಿ ಅವರು ತುಂಬ ಡಿಪ್ರೆಷನ್ಲಿದ್ದರು. ಆಗ ಯಾರು ಇವರಿಗೆ ಪ್ರಾರ್ಥಿಸ್ತಾ ಇದ್ರಲ್ಲ, ಅವರು ಇವರಿಗೆ ಹೇಳಿದರು, ಅವರಿಗೆ ಜೀವ ಹೋಗ್ಬೇಕಾದ್ರೆ ಒಂದಿಷ್ಟು ಮಣ್ಣು ಹಾಕು ಅವರ ಬಾಯಿಗೆ, ಒಂದಿಷ್ಟು ನೀರು ಕೊಡು, ತುಳಸಿ ನೀರು ಕೊಡು, ನೀನು ಹಾಗೆ ಮಾಡು, ಅವರ ಕುತ್ತಿಗೆಗೆ ಚಿನ್ನದ ಸರ ಹಾಕು, ಅವರಿಗೆ ಏನು ಬೇಕು ಒಂದಿಷ್ಟು ಹಣ ಕೊಡು ಕೈಯಲ್ಲಿ. ನೋಡಿ, ಕ್ರೈಸ್ತರಾದ ನಾವು ಎಷ್ಟು ಮೂಢನಂಬಿಕೆಗೆ ಒಳಗಾಗ್ತೀವಿ. ಆ ಸಹೋದರಿ ತುಂಬ ಪ್ರೇಯರ್ಫುಲ್, ಆ್ಯಕ್ಚುಲಿ ಮೂಢನಂಬಿಕೆ ನಂಬೋದೇ ಇಲ್ಲ. ಆದರೆ ಅವರು ಡಿಪ್ರೆಷನಲ್ಲಿದ್ದ ಸಮಯದಲ್ಲಿ ಅದರಿಂದ ಹೊರಗಡೆ ಬರಲಿಕ್ಕಾಗಿ ಆ ಸಹೋದರ ಹೇಳಿದ ಎಲ್ಲವನ್ನು ಇವರು ಮಾಡಿದರು. ಇವರು
ಅದೆಲ್ಲ ಮಾಡಿ ಆದಮೇಲೆ ಅವರ ಮನೆಯಲ್ಲಿ ಒಂದು ಪ್ರೇಯರ್ ಹಾಲ್ ಇದೆ, ಚೆನ್ನಾಗಿದೆ. ನಾನು ಆ ಪ್ರೇಯರ್ ರೂಮಿಗೆ ಹೋಗಿದ್ದೀನಿ. ಒಂಥರ ಅಭಿಷೇಕ ಅಲ್ಲಿ ಕೂತಾಗಲೇ. ಈ ಸಹೋದರಿ ಹೋಗಿ ಪ್ರಾರ್ಥಿಸುವಾಗ ಪವಿತ್ರಾತ್ಮರು ಅವರಿಗೆ ಹೇಳಿದರು, ನೀನು ಏನು ಮಾಡ್ತಾ ಇದೆಯಾ ಅದು ರಾಂಗ್, ಅದು ತಪ್ಪು. ನೀನು ಆ ಸಹೋದರನ ಮಾತನ್ನು ನೀನು ಕೇಳಬೇಡ, ಅವರು ಹೇಳಿದನ್ನು ನೀನು ಕೇಳಬೇಡ, ಅವರು ಸುಳ್ಳು ಪ್ರವಾದನೆ ಮಾಡ್ತಾ ಇದ್ದಾರೆ. ಪವಿತ್ರಾತ್ಮರು ಈ ಮಗಳಿಗೆ ರಿವೀಲ್ ಮಾಡಿ ಕೊಟ್ಟರು. ಹೊರಗಡೆ ಬಂದು ನನಗೆ ಕಾಲ್ ಮಾಡಿದರು. ಆ ಸಮಯದಲ್ಲಿ ನಾನು ICUಯಲ್ಲಿದ್ದೆ ಬ್ರದರ್ TK ಜಾರ್ಜ್ ಜೊತೆ. ಅವರ ಮಿಸ್ ಕಾಲ್ ನೋಡಿದಾಗ ನಾನು ಹೊರಗಡೆ ಬಂದಾಗ ನಾನು ಆ ಮಗಳಿಗೆ ಕಾಲ್ ಮಾಡಿದಾಗ ಅವರು ತುಂಬ ದುಃಖದಲ್ಲಿ ಹೇಳಿದರು, ನಾನು ಹೀಗೆಲ್ಲ ಮಾಡಿದೆ ಸಿಸ್ಟರ್, ಆದರೆ ನಾನು ಮಾಡಿದ್ದು ರಾಂಗ್. ನನಗೆ ಯಾರೂ ಹೇಳಲಿಲ್ಲ ಇದು ರಾಂಗ್ ಅಂತ, ಪವಿತ್ರಾತ್ಮರೇ ನನಗೆ ಹೇಳಿಕೊಟ್ರು. ಪವಿತ್ರಾತ್ಮರೇ ನನಗೆ ಹೇಳಿಕೊಟ್ರು. ನೀನು ಮೊಣಕಾಲೂರು, ಪವಿತ್ರಾತ್ಮರು ನಿನಗೆ ತೋರಿಸ್ತಾರೆ. ನೀನು ಯಾವ ಮನೆ ಖಾಲಿ ಮಾಡಬೇಡ. ಒಂದು ಪ್ರಬೋಧಕಿ, ಪ್ರವಾದಿನಿ ಯಾರಾದರೂ ನಿನ್ನ ಮನೆಗೆ ಬರ್ತಾ ಇದ್ದಾರೆ ಅಂದರೆ ಅಲ್ಲಿರುವ ದೆವ್ವ ಪೀಡೆಗಳು ಬಿಟ್ಟು ಓಡಿ ಹೋಗಬೇಕು. ನಿನ್ನನ್ನು ಮನೆ ಖಾಲಿ ಮಾಡೋಕ್ಕೆಲ್ಲ. ಅವರು ಪ್ರಾರ್ಥಿಸುವಾಗ ಅಲ್ಲಿ ಅದ್ಭುತಗಳು ನಡಿಬೇಕು. ಯೇಸು ಕಾಲಿಟ್ಟ ಜಾಗ ಎಲ್ಲ ಆಶೀರ್ವಾದ. ಯೇಸು ನಾಮದಲ್ಲಿ ಯಾರು ಬರ್ತಾರೋ ಅವರು ಹೆಜ್ಜೆ ಇಟ್ಟ ಜಾಗ ಆಶೀರ್ವಾದಗೊಳ್ಳಬೇಕು. ಅವರ ಪಾದ ಶುಭ ಸಂದೇಶವನ್ನು ಹೊತ್ತು ತರುವ ಪಾದ, ಸುಂದರವಾದ ಪಾದ, ಅದು ಆಶೀರ್ವಾದಿತ ಪಾದ. ಅವರು ಕಾಲಿಟ್ಟ ಜಾಗದಲ್ಲಿ ಎಲ್ಲ ಅಂಧಕಾರ ಶಕ್ತಿಗಳು, ಮಾಟಮಂತ್ರದ ಶಕ್ತಿಗಳು, ಪೀಡೆ ಪಿಶಾಚಿಗಳು, ದುಷ್ಟ ಶಕ್ತಿಗಳು ಅಲ್ಲಿಂದ ಎದುರಿ ನಡ್ಗಿ ಹೋಗುತ್ತೆ. ಯೇಸು ನಾಮಕ್ಕೆ ಅಂಥ ಶಕ್ತಿ ಇದೆ, ಅಂಥ ಶಕ್ತಿ ಇದೆ. ಯಾರು ಹೇಳಿದ್ರು ನಂಬಕ್ಕೆ ಹೋಗಬೇಡ, ಯಾರು ಹೇಳಿದ್ರು ನಂಬಕ್ಕೆ ಹೋಗಬೇಡ. ಯಾರು ನಿನಗೆ ಕೇಡು ಕೆಟ್ಟದ್ದನ್ನು ಬಯಸಿದ್ರು, ನೀನು ಯೇಸುವಿನ ಮಗನಾಗಿದ್ದರೆ, ಯೇಸುವಿನ ಮಗಳಾಗಿದ್ದರೆ ನಿನಗೆ ಅದು ತಾಗುವುದಿಲ್ಲ, ಅದು ನಿನಗೆ ತಾಗುವುದಿಲ್ಲ. ಅರ್ಥ ಆಗ್ತಾ ಉಂಟಲ್ಲ? ನೀನು ಪ್ರಾರ್ಥಿಸು, ನೀನು ಮೊಣಕಾಲೂರು, ನೀನು ಕೈಗಳನ್ನೆತ್ತು, ನೀನು ಯೇಸು ಹತ್ರ ಹೇಳು, ಯೇಸುವೆ ನನಗೆ ಆ ಕೃಪೆ ಕೊಡು, ಆ ವರದಾನ ಕೊಡು, ನನ್ನ ಜೀವನದಲ್ಲಿ ಏನು ಸಂಭವಿಸ್ತದೆ ಅಂತ ನನಗೆ ಹೇಳಿಕೊಡು. ಸಂಭವಿಸುವುದೆಲ್ಲವೂ ಒಳಿತಾಗಲಿ ಸ್ವಾಮಿ ನಿಮ್ಮ ನಾಮದಲ್ಲಿ. ಗೊತ್ತಾಯ್ತಲ್ಲ? ಹಾಗೆ ಪ್ರಾರ್ಥಿಸು, ಹಾಗೆ ಪ್ರಾರ್ಥಿಸು. ಪ್ರಾರ್ಥಿಸುವಾಗ ದೇವರು ಅದ್ಭುತ ವರದಾನಗಳನ್ನು ನಮ್ಮ ಜೀವನದಲ್ಲಿ ಕರುಣಿಸ್ತಾರೆ ಪ್ರಿಯರೇ. ಪವಿತ್ರಾತ್ಮರ ವರಫಲಗಳು ಇರೋದು ನನ್ನ ನಿನ್ನ ಒಳಿತಿಗಾಗಿ, ನನ್ನ ನಿನ್ನ ಕೆಡುಕಿಗಾಗಿ ಅಲ್ಲ, ನನ್ನ ನಿನ್ನ ಕೆಡುಕಿಗಾಗಿ ಅಲ್ಲ. ದೇವರು ಕೊಡುವ ವರದಾನಗಳು ಪ್ರವಾದನೆ ವರ, ಪ್ರಬೋಧನೆ ವರ, ರೋಗ ಸೌಖ್ಯದ ವರ, ಅದ್ಭುತ ಮಾಡುವವರ, ವಿಶ್ವಾಸದ ವರ, ತಾಳ್ಮೆಯ ವರ, ಅನ್ಯ ಭಾಷೆಯಲ್ಲಿ ಮಾತಾಡುವವರ ಎಲ್ಲ ವರದಾನಗಳು ಕೂಡ ದೇವರು ನನಗೂ ನಿನಗೂ ಕೊಟ್ಟಿರೋದು ಒಳಿತು ಮಾಡಲಿಕ್ಕೆ. ಅದನ್ನು ಯಾವ ಕಾರಣಕ್ಕೂ ಯಾರಾದರೂ ಕೆಡುಕಾಗಿ ಬಯಸಿದರೆ ಅದು ಏನು ಬಿತ್ತುತ್ತಾರೋ ಅದು ಅವರೇ ಕುಯ್ಕೊಳ್ತಾರೆ. ನೀವು ದೇವರಿಗೆ ಸಮರ್ಪಿಸಿ ಏನು ಮಾತಾಡಕ್ಕೆ ಹೋಗಬೇಡಿ. ಅರ್ಥ ಆಗ್ತಾ ಉಂಟಲ್ಲ? ದೇವರ ಕರುಣೆ. ನಿನ್ನ ಕುಟುಂಬದಲ್ಲಿ ಏನಾದರೂ ಕೆಟ್ಟದ್ದು ಸಂಭವಿಸ್ತಾ ಇದೆ, ಏನೋ ಅಂಧಕಾರ ಶಕ್ತಿ ಇದೆ, ನಿನ್ನ ಕುಟುಂಬದಲ್ಲಿ ನೀನು ಏನು ಮಾಡಿದರೂ ಸೋಲಾಗ್ತಾ ಇದೆ, ನಿನ್ನ ಧರ್ಮ ಕೇಂದ್ರದ ಗುರುಗಳ ಹತ್ರ ಹೋಗಿ ಹೇಳು, ಗುರುಗಳೇ, ಫಾದರ್, ನನ್ನ ಮನೆಯಲ್ಲಿ ತುಂಬ ಸಮಯದಿಂದ ಸಮಾಧಾನ ಇಲ್ಲ, ಯಾವಾಗಲೂ ರೋಗ, ಏನು ಕೆಲಸ ಮಾಡಿದರೂ ಅದು ಸರಿಯಾಗ್ತಾ ಇಲ್ಲ, ಪ್ಲೀಸ್ ಬಂದು ಒಂದು ಬ್ಲೆಸ್ ಮಾಡಿ. ಗುರುಗಳಿಗೆ ದೇವರ ಅಧಿಕಾರ ಕೊಟ್ಟಿದ್ದಾರೆ. ನನ್ನ ನಿನ್ನ ಆತ್ಮದ ಪಾಲಕರು ನನ್ನ ನಿನ್ನ ಧರ್ಮ ಕೇಂದ್ರದ ಗುರುಗಳು, ನನ್ನ ನಿನ್ನ ಕುಟುಂಬದ ಆತ್ಮದ ಪಾಲಕರು ನಮ್ಮ ಆಧ್ಯಾತ್ಮಿಕ ಗುರುಗಳು. ಹಾಗಾಗಿ ಫಾದರ್ ಹತ್ರ ಹೋಗಿ ಹೇಳಿ, ಪ್ಲೀಸ್ ಫಾದರ್ ಬಂದು ಒಂದು ಬ್ಲೆಸ್ ಮಾಡಿ ಮನೆಯನ್ನು. ಫಾದರ್ ಬರ್ತಾರೆ ಬ್ಲೆಸ್ ಮಾಡೋಕ್ಕೆ, ಪ್ರೀತಿಯಿಂದ ಬರ್ತಾರೆ. ಅವರು ಬ್ಲೆಸ್ ಮಾಡಿದಾಗ ನಿನ್ನ ಕುಟುಂಬಕ್ಕೆ ಆಶೀರ್ವಾದ ಆಗುತ್ತೆ, ನಿನ್ನ ಎಲ್ಲ ಕೇಡು ಕೆಟ್ಟದುಗಳು ಬಿಟ್ಟು ಹೋಗುತ್ತೆ. ನಿನ್ನ ಜೀವನದಲ್ಲಿ ಏನು ಸಂಭವಿಸ್ತದೆ ಅದೆಲ್ಲವೂ ಒಳಿತಾಗಿ ಪ್ರಭು ಯೇಸು ಮಾರ್ಪಡಿಸ್ತಾರೆ, ಒಳಿತಾಗಿ ಪ್ರಭು ಯೇಸು ಮಾರ್ಪಡಿಸ್ತಾರೆ. ಏನು ಸಂಭವಿಸಿದ್ರು ಅದು ನನ್ನ ಒಳಿತಿಗಾಗಿ ಅಂತೇಳು. ನಿನ್ನ ಹೆಸರನ್ನು ಹಾಳು ಮಾಡ್ತಾ ಇದ್ರು, ಅಲ್ಲಿ ನಿನಗೆ ಏನೋ ಒಂದು ಒಳಿತನ್ನು ದೇವರು ಇಟ್ಟಿದ್ದಾರೆ ಅಂತ ನೆನೆಸ್ಕೊ. ಮೊನ್ನೆ ಕೂಡ ನನ್ನ ತಮ್ಮ ಹೇಳ್ತಿದ್ದ, ನಿನ್ನ ಹಸ್ಬೆಂಡ್ದು ಬಿಸ್ನೆಸ್ ಮಡಿಕೇರಿಯಲ್ಲಿ ಒಳ್ಳೆ ರೀತಿಯಲ್ಲಿ ಸಕ್ಸಸ್ ಆಗಿದ್ರೆ ನೀನು ಬೆಂಗಳೂರಿಗೆ ಬರ್ತಾನೇ ಇರಲಿಲ್ಲ, ಇಷ್ಟು ದೊಡ್ಡ ದೇವ ಸೇವಾ ನೀನು ಮಾಡ್ತಾ ಇರಲಿಲ್ಲ, 1863 ಮಕ್ಕಳನ್ನು ಗರ್ಭಪಾತದಿಂದ ನೀನು ಉಳಿಸ್ತಾ ಇರಲಿಲ್ಲ, ನಿನ್ನ ಮಗಳೊಂದು ಡಾಕ್ಟರ್ ಆಗ್ತಿರ್ಲಿಲ್ಲ, ನಿನ್ನ ಮಗ ಒಂದು ಇಂಜಿನಿಯರ್ ಸೈಂಟಿಸ್ಟ್ ಆಗ್ತಾ ಇರಲಿಲ್ಲ. ನೋಡಿ, ಅಲ್ಲಿ ಬಿಸ್ನೆಸ್ ಲಾಸ್ ಆಯಿತು, ಸಾಲ ಬಂತು, ರೋಗ ಬಂತು, ಅವಮಾನ ಆಯಿತು, ಊರು ಬಿಟ್ಟು ಬಂದ್ವಿ. ಆದರೆ ಸಾಲ ಎಲ್ಲ ತೀರಿಸಿದ್ವಿ, ಆಯಿತಾ? 1 ರೂಪಾಯಿ ಸಾಲ ಮಡಿಕೇರಿಯಲ್ಲಿ ಇಟ್ಟಿಲ್ಲ, ಅದು ದೇವರ ಕರುಣೆ. ನೋಡಿ, ಏನು ಸಂಭವಿಸಿದ್ರು ಆಗ ನಮಗೆ ಅದು ಕೆಟ್ಟದಾಗಿದ್ದರು ಪ್ರಿಯರೇ, ಮುಂದೆ ನಮಗೆ ಅದು ಒಳಿತಾಗಿ ಮಾರ್ಪಡ್ತದೆ, ಒಳಿತಾಗಿ ಮಾರ್ಪಡ್ತದೆ. ದೇವರು ಎಲ್ಲವನ್ನು ನಮ್ಮ ಜೀವನದಲ್ಲಿ ಕ್ರಮೀಕರಿಸಿ ಒಳಿತಾಗಿ ಮಾತ್ರ ಮಾರ್ಪಡಿಸ್ತಾರೆ, ಒಳಿತಾಗಿ ಮಾತ್ರ ಮಾರ್ಪಡಿಸ್ತಾರೆ. ಅದು ದೇವರ ಕರುಣೆ, ದೇವರ ಕರುಣೆ. ನಿನ್ನನ್ನು ಸೃಷ್ಟಿ ಮಾಡಿದ ದೇವರು, ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸೋದಿಲ್ಲ. 1 ತೆಸಲೋನಿಕ 5:24 ಹೇಳುತ್ತೆ,
ಕರೆದ ದೇವರು, ಸೃಷ್ಟಿ ಮಾಡಿದ ದೇವರು ನಂಬಿಕಸ್ಥರು. ಆ ನಂಬಿಕಸ್ಥರಾದ ದೇವರಿಗೆ ಗೊತ್ತಿಲ್ಲದೆ ನಿನ್ನ ಜೀವನದಲ್ಲಿ ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಲಾಡುವುದಿಲ್ಲ. ನೀನು ಒಂದು ದೇವರ ವಾಕ್ಯ ಕೇಳುವಾಗ ಆ ವಾಕ್ಯದ ಮೂಲಕ ದೇವರು ಹೇಳ್ತಾರೆ ನಿನ್ನ ಜೀವನದಲ್ಲಿ ಹೀಗೆ ಸಂಭವಿಸ್ತದೆ. ಆ ವಾಕ್ಯದ ಮೂಲಕ ದೇವರು ನಿನ್ನ ಬಳಿ ಮಾತಾಡ್ತಾರೆ. ನೀನು ಸ್ತುತಿ ಮಾಡುವಾಗ ಸ್ವರ್ಗೀಯ ಶಕ್ತಿ ನಿನ್ನ ಹತ್ರ ಮಾತಾಡ್ತದೆ. ನಿನಗೆ ದೇವರು ಕೆಲವೊಮ್ಮೆ ಬರೆದು ತೋರಿಸ್ತಾರೆ, ಕೆಲವೊಮ್ಮೆ ದರ್ಶನ ಕೊಟ್ಟು ತೋರಿಸ್ತಾರೆ, ಕೆಲವೊಮ್ಮೆ ಬೇರೆಯವರ ಮುಖಾಂತರ ಮಾತಾಡಿ ತೋರಿಸ್ತಾರೆ, ಅಥವಾ ಕುಟುಂಬದಲ್ಲಿ ಯಾವುದಾದ್ರೂ ಒಂದು ಮಗುವಿನ ಬಾಯಿಯಿಂದ ಅದು ಹೇಳ್ತಾರೆ. ಅರ್ಥ ಆಗ್ತಾ ಉಂಟಲ್ಲ? ದೇವರು ಯಾವುದಾದರೂ ಒಂದು ರೀತಿಯಲ್ಲಿ ನಮಗೆ ಅದು ಹೇಳಿ ತೋರಿಸ್ತಾರೆ. ನಮ್ಮ ಮನೆಯಲ್ಲಿ ನನ್ನ ತಮ್ಮನ ಮಗಳು ಸಣ್ಣವಳು 3rd ಸ್ಟ್ಯಾಂಡರ್ಡ್, ಅವಳನ್ನ ಬ್ರದರ್ ಯಾವಾಗಲೂ ಹೇಳೋದು 5ರಷ್ಟು ಅಭಿಷೇಕ ದೇವರು ಅವಳಿಗೆ ಕೊಟ್ಟಿದ್ದಾರೆ. ಅವಳು ಗರ್ಭದಲ್ಲಿ ಇರುವಾಗಲೇ ದೇವರು ಹೇಳ್ತಿದ್ರು 5ರಷ್ಟು ಅಭಿಷೇಕದಿಂದ ತುಂಬಿದ ಮಗು ಇದು, ಹೆಣ್ಣಾಗಲಿ ಗಂಡಾಗಲಿ. ಅವ್ರಿಗೆ ಫಸ್ಟಿಗೆ ದೇವರು ಅದು ಗಂಡು ಮಗುವಾಗಿ ತೋರಿಸಿದ್ರು. ಆ ಮಗು 4-5 ತಿಂಗಳು ಗರ್ಭಿಣಿ ಇರುವಾಗ ಹೇಳಿದರು ಇದು ಹೆಣ್ಣು ಮಗುವಾಗಿ ಹುಟ್ಟುತ್ತೆ, ಇದಕ್ಕೆ ಕ್ಷೇಮ ಮತ್ತು ಸೃಷ್ಟಿ ಅಂತ ಹೆಸರು ಹಾಕಿ ಅಂತ ಹೇಳಿ ಕ್ಷೇಮ ಸೃಷ್ಟಿ ಅಂತ ಅವಳಿಗೆ ಹೆಸರು, ಬ್ರದರ್ ಕೊಟ್ಟ ಹೆಸರು ಬೈಬಲ್ನಿಂದ. ಅದು ಅವಳಿಗೆ ಬ್ರದರ್ ಅಡ್ಮಿಟ್ ಆಗಿರುವಾಗ ಇನ್ನೇನು ಅವ್ರು ತೀರಿ ಹೋಗ್ಲಿಕ್ಕೆ 1 ವಾರ ಇದೆ ಅಂತ ಹೇಳುವಾಗ ಅವಳು ಹೇಳಿದ್ಲು ಬೆಳಿಗ್ಗೆ ಒಂದಿನ, ಅತ್ತೆಮ್ಮ ನನಗೆ ಒಂದು ಕನಸು ಬಿತ್ತು. ಏನು ಕನಸು ಮಗಳೇ? ಜಾರ್ಜ್ ಅಂಕಲ್ ಇಲ್ಲಿ ಒಂದು ತೂತ ಇದೆ, ಆ ತೂತ ಇಟ್ಕೊಂಡೇ ನಮ್ಮ ಮನೆಗೆ ಬಂದಿದ್ದಾರೆ. ನಾನು ಕೇಳಿದೆ ಹೇಗಿದ್ರು? ಅವರು ಫುಲ್ ಬಿಳಿಯಾಗಿದ್ದರು, ಈ ತೂತ ಹಾಗೇ ಇದೆ. ಅಂದರೆ ಇಲ್ಲಿ ಅವರಿಗೆ ಟ್ರಿಕೋಸ್ಟಮಿ ಆಗಿತ್ತು. ಅಂದರೆ ಅವರು ತೀರಿ ಹೋಗುವ ಆ ವೈಟ್ ಆ್ಯಂಡ್ ವೈಟಲ್ಲಿ ಒಂದು ಈ ತೂತೆಲ್ಲ ಇರುವ ಆ ಪುಟ್ಟ ಮಗುವಿಗೆ ದೇವರು ತೋರಿಸಿದ್ರು. ಎಲ್ಲವನ್ನು ದೇವರು ಯಾರ ಮುಖಾಂತರ ಆದರೂ ನಮಗೆ ತೋರಿಸ್ತಾರೆ. ಅದನ್ನು ಅಂಗೀಕರಿಸುವ ಆ ಮನೋಭಾವ ನಮ್ಮಲ್ಲಿ ಇರಬೇಕು. ಆದರೆ ಎಲ್ಲವನ್ನು ನೀನು ನಂಬಬೇಕು ಅಂತಿಲ್ಲ. ಸುಳ್ಳು ಪ್ರವಾದನೆ ಅಥವಾ ಕೆಟ್ಟ ಪ್ರವಾದನೆ, ನಿನ್ನ ಮೇಲಿನ ಹೊಟ್ಟೆ ಕಿಚ್ಚಿಂದ ಹೇಳೋದು, ಅಥವಾ 3 ಪ್ರವಾದನೆಗಳಲ್ಲಿಯೂ ಮೆಸೇಜ್ಗಳಲ್ಲಿಯೂ 3 ಇರುತ್ತೆ. ಒಂದು ಮನುಷ್ಯ ಸ್ವಭಾವದಲ್ಲಿ ನಿನ್ನ ಮನಸ್ಸಿನಲ್ಲಿ ಏನು ತೋಚುತ್ತದೆ ಅದನ್ನು ಹೇಳೋದು. 2ನೇದು ಸೈತಾನನಿಂದ ಬರೋದು ಅಂಧಕಾರ ಶಕ್ತಿ. ಯಾವ ಪ್ರವಾದನೆ ಆಗಲಿ ಯಾವ ಮೆಸೇಜಸ್ ಆಗಲಿ ನಿನ್ನ ಜೀವನದಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡೋದಿಲ್ಲ, ಅದು ನೋಡ್ಕೊ. 3ನೇದು ಪವಿತ್ರಾತ್ಮನಿಂದ ಬರುವಂಥದ್ದು. ಪವಿತ್ರಾತ್ಮನಿಂದ ಬರುವಂತಹ ಮೆಸೇಜ್ ನಿನ್ನ ಜೀವನದಲ್ಲಿ ಆನಂದವನ್ನು, ನಿನ್ನ ಜೀವನದಲ್ಲಿ ಒಳಿತನ್ನು, ನಿನ್ನ ಜೀವನಕ್ಕೆ ಬೇಕಾದ ಪರಿಹಾರವನ್ನು ಅದು ಕೊಡ್ತದೆ ಪ್ರಿಯರೇ, ಅದು ಕೊಡ್ತದೆ. ಯಾವಾಗಲೂ ಮೆಸೇಜಿನ ಹಿಂದೆ ಓಡಬೇಡ, ಯೇಸುವಿನ ಹಿಂದೆ ಓಡು. ಯೇಸುನೇ ಅದಕ್ಕೆ ಬೇಕಾಗಿದೆ ಎಲ್ಲ ಪರಿಹಾರವನ್ನು ಒದಗಿಸ್ತಾರೆ. ಯಾವುದಾದರೂ ಪ್ರವಾದನೆಗಳು ಹೇಳಿದರೆ ಅದನ್ನು ನೀನು ದೇವರ ಮುಂದೆ ಇಡು. ಅವರು ಹೇಳಿದ್ದು ಅದು ಸರಿನಾ ಅಂತ ನೋಡು. ಪವಿತ್ರಾತ್ಮನೇ ನಿನಗೆ ರಿವೀಲ್ ಮಾಡಿ ಕೊಡ್ತಾರೆ, ತೋರಿಸಿ ಕೊಡ್ತಾರೆ. ಅವರು ಹೇಳಿದ ತಕ್ಷಣ ನೀನು ಕಣ್ಣು ಮುಚ್ಚಿ ನಂಬಬೇಕು ಅಂತಿಲ್ಲ. ಈಗ ನಾನೊಂದು ಪ್ರಬೋಧಕಿ, ನಾನೀಗ ಏನಾದರೂ ಯಾರಿಗಾದ್ರೂ ಹೇಳಿ, ನಾನು ನಿಜವಾಗಿ ಹೇಳ್ತೀನಿ, ಯಾರ ಹತ್ರ ನಾನು ಪ್ರವಾದನೆ ಹೇಳೋಕ್ಕೆ ಹೋಗಲ್ಲ. ನನಗೆ ದೇವರು ಏನಾದರೂ ಮೆಸೇಜ್ ಕೊಟ್ಟರು ನನ್ನೊಳಗೆ ಇಡ್ತೀನಿ. ಇಷ್ಟು ತನಕ ನಾನು ಬ್ರದರ್ ಟಿ ಕೆ ಜಾರ್ಜ್ ಹತ್ರ ಅಥವಾ ಫಾದರ್ ಫ್ರಾಂಕ್ಲಿನ್ ಸಿಗುವಾಗ ಎಲ್ಲ ಹೇಳ್ತಿದ್ದೆ ನನಗೆ ಹೀಗೆ ದೇವರು ತೋರಿಸಿದ್ರು ಅಂತ. ನಾನು ಆದರೆ ಯಾರ ಹತ್ರ ಶೇರ್ ಮಾಡೋಕ್ಕೆ ಹೋಗಲ್ಲ, ನನ್ನ ಮುಂದೆ ಬಂದವರ ಹತ್ರ ಹೇಳೋಕ್ಕೆ ಹೋಗಲ್ಲ. ಏನಾಯಿತು, ಏನು ಸಂಭವಿಸ್ತದೆ, ನಾನು ಅವರಿಗೆ ಸ್ತುತಿ ಮಾಡ್ತೀನಿ, ನೀನು ಹೋಗಿ ಪರಮಪ್ರಸಾದದ ಮುಂದೆ ಕೂರು, ಎಲ್ಲ ಬಿಡುಗಡೆ ಆಗುತ್ತೆ, ಈ ವಾಕ್ಯವನ್ನು ನೀನು ರಿಪೀಟ್ ಮಾಡುವಂಥ ವಾಕ್ಯ ಕೊಟ್ಟು ಕಳಿಸ್ತೀನಿ, ವಾಕ್ಯದಲ್ಲಿ ಜೀವ ಇದೆ, ಆ ವಾಕ್ಯ ನಿನ್ನ ಜೀವನದಲ್ಲಿ ಕಾರ್ಯ ಮಾಡುತ್ತೆ. ಓಕೆ. ಹಾಗೆ ಯಾರಾದರೂ ನಿನ್ನ ಜೀವನದಲ್ಲಿ ಒಂದು ಪ್ರವಾದನೆ ಹೇಳಿದರೆ ಆ ಪ್ರವಾದನೆಯನ್ನು ಯೇಸುವಿನ ಮುಂದೆ ಇಡು. ಅದು ಕೆಟ್ಟದಾಗಿದ್ದರೆ ದೇವರು ಅದನ್ನು ತೆಗಿತಾರೆ. ನೋಡಿ, ಹಿಜ್ಕೀ ಪ್ರವಾದಿಗೆ ಅವನಿಗೆ ಸಾವಿತ್ತು. ದೇವರು ಹೇಳ್ತಾರೆ ಇವತ್ತು ಅವನು ಸತ್ತು ಹೋಗ್ತಾನೆ. ಅವನಿಗೆ ವಿಷಯ ಗೊತ್ತಾಗಾಗ ಗೋಡೆಯ ಕಡೆ ತಿರುಗಿ ಅವನು ಕಣ್ಣೀರಿಟ್ಟು ಅಳ್ತಾನೆ. ದೇವರು ಅವನ ಕಣ್ಣೀರನ್ನು, ದುಃಖವನ್ನು ನೋಡಿದ ದೇವರು ಅವನಿಗೆ 15 ವರ್ಷ ಆಯುಷ್ಯನ್ನು ಹೆಚ್ಚು ಮಾಡ್ತಾರೆ. ಅರ್ಥ ಆಯ್ತಲ್ಲ? ಏನು ಸಂಭವಿಸ್ತದೆ? ದೇವರ ಕರುಣೆಯಿಂದ ಕೆಟ್ಟದ್ದು ಒಳಿತಾಗಿ ಮಾರ್ಪಡಿಸಲಿಕ್ಕೆ ಯೇಸುವಿಗೆ ಸಾಧ್ಯ. ಹಾಗಾಗಿ ಏನೇ ಯಾರೇ ಹೇಳಲಿ ಎಲ್ಲವನ್ನು ಯೇಸುವಿಗೆ ಸಮರ್ಪಿಸು. ಯೇಸು ಅವರ ಕರುಣೆಯಿಂದ ಕೆಟ್ಟದೆಲ್ಲವನ್ನು ಅಳಿಸಿ ಹಾಕಿ ಒಳ್ಳೆಯದು ಮಾತ್ರ ನಿನ್ನ ಜೀವನದಲ್ಲಿ ಸಂಭವಿಸುವ ಹಾಗೆ ಮಾಡ್ತಾರೆ. ಕೆಲವೊಮ್ಮೆ ಆ ಸಂಭವಿಸೋದು ಅದು ನಮಗೆ ಕೆಟ್ಟದಾಗಿ ಆಗ ಕಾಣಬಹುದು, ನಾವು ದುಃಖಭರಿತರಾಗ್ಬೋದು, ನಿದ್ರಾಹೀನರಾಗ್ಬೋದು. ಆದರೆ ಮುಂದೆ ಒಂದು ದಿನ ನಮಗೆ ಗೊತ್ತಾಗುತ್ತೆ ಆವತ್ತದು ಸಂಭವಿಸಿದು ಇವತ್ತಿನ ಒಳಿತಿಗಾಗಿ. ದೇವರಿಗೆ ಎಲ್ಲವೂ ಸಾಧ್ಯ ಪ್ರಿಯರೇ. ದೇವರಿಗೆ ಎಲ್ಲ ಗೊತ್ತುಂಟು. ದೇವರಿಗೆ ಗೊತ್ತಿಲ್ಲದೆ ಈ ಜೀವನದಲ್ಲಿ ಏನೂ ಇಲ್ಲ. ಏಕೆಂದರೆ ಒಂದು ನುಡಿಯಿಂದ ಸರ್ವವನ್ನು ಸೃಷ್ಟಿ ಮಾಡಿದ ಸರ್ವೇಶ್ವರ ಅವರು. ಉಂಟಾಗಲಿ ಅಂತ ಹೇಳುವಾಗ ಉಂಟಾಯಿತು, ಸೃಷ್ಟಿಯಾಗಲಿ ಅಂತ ಹೇಳುವಾಗ ಸೃಷ್ಟಿ ಆಯಿತು.
ರಾತ್ರಿ ಎಲ್ಲ ಬಲೆ ಬೀಸಿದ ಪೇತ್ರನಿಗೆ ಒಂದು ಮೀನು ಸಿಗಲಿಲ್ಲ. ಬಲಗಡೆ ಬಲೆ ಬೀಸು ಪೇತ್ರ ಅಂತ ಹೇಳಿದ ತಕ್ಷಣ ಅವನು ಬಲಗಡೆ ಬಲೆ ಬೀಸಿದ. ದೊಡ್ಡ ದೊಡ್ಡ ಮೀನುಗಳು, 153 ಮೀನುಗಳು ಎಲ್ಲಿಂದ ಬಂತು? ದೇವರು ಸೃಷ್ಟಿ ಮಾಡಿದ್ರು. ದೇವರು ಸೃಷ್ಟಿ ಮಾಡಿದ್ರು. ರಾತ್ರಿಡೀ ಮೀನು ಇರಲಿಲ್ಲ, ರಾತ್ರಿಡೀ ನಿನ್ನ ಜೀವನದಲ್ಲಿ ಏನೂ ಇರಲಿಲ್ಲ. ಅನೇಕರು ಬಂದು ಏನೇನೋ ಹೇಳಿದರು, ಅದೆಲ್ಲವನ್ನು ನೀನು ನಂಬದೆ, ಆದರೂ ಏನು ಪ್ರಯೋಜನ ಆಗಲಿಲ್ಲ. ತುಂಬ ಪ್ರಾರ್ಥಿಸಿದೆ, ಏನು ಸಂಭವಿಸಲಿಲ್ಲ. ಆದರೆ ದೇವರ ಕರುಣೆ ಇಳಿದು ಬರುವಾಗ, ನಿನ್ನ ಜೀವನದಲ್ಲಿ ಸೃಷ್ಟಿಕರ್ತನು ಅದ್ಭುತ ಮಾಡುವಾಗ ಎಲ್ಲ ಕೆಡುಕುಗಳು ಒಳಿತಾಗಿ ಪರಿಣಮಿಸ್ತದೆ, ಒಳಿತಾಗಿ ಪರಿಣಮಿಸ್ತದೆ. ಕಣ್ಣುಗಳನ್ನ ಮುಚ್ಚಿ ಎದೆ ಮೇಲೆ ಕೈ ಇಟ್ಟು ಸ್ತೋತ್ರ ಯೇಸುವೆ, ವಂದನೆ ಯೇಸುವೆ. ನಮ್ಮ ಜೀವನದಲ್ಲಿ ಸಂಭವಿಸುವುದೆಲ್ಲವನ್ನು ನೀವು ಮುಂತಿಳಿಸಿ ಕೊಡುತ್ತಿರುವುದಕ್ಕಾಗಿ ಸ್ತೋತ್ರ. ಅದೆಲ್ಲವೂ ನಮ್ಮ ಜೀವನದಲ್ಲಿ ಒಳಿತಾಗಿ ಮಾರ್ಪಡುತ್ತಿರುವುದಕ್ಕಾಗಿ ಸ್ತೋತ್ರ. ಎಲ್ಲ ಸುಳ್ಳು ಪ್ರವಾದನೆಗಳಿಂದ, ಎಲ್ಲ ಕೆಟ್ಟದರಿಂದ ನಾವು ಬಿಡುಗಡೆಯಾಗುವುದಕ್ಕಾಗಿ ಸ್ತೋತ್ರ. ನಾವೊಂದು ಸಾಕ್ಷಿ ಜೀವನವಾಗಿ ಮಾರ್ಪಡಿಸುವುದಕ್ಕಾಗಿ ಸ್ತೋತ್ರ. ಹಗಲಿರುಳು ನಿಮ್ಮ ಜೊತೆ ಮುಖಾಮುಖಿಯಾಗಿ ಮಾತನಾಡಲು ಮೋಶೆ ಮಾತನಾಡಿದಂತೆ, ಶಿಷ್ಯಂದಿರು ಮಾತನಾಡಿದಂತೆ ಯೇಸುವೆ ನಾವು ಕೂಡ ನಿಮ್ಮೊಂದಿಗೆ ಮಾತನಾಡಲು ಬೇಕಾದ ಆ ಕೃಪೆ, ಕರುಣೆ, ಅಭಿಷೇಕವನ್ನು ನಮ್ಮ ಮೇಲೆ ಮಳೆಯಂತೆ ಸುರಿಸುವುದಕ್ಕಾಗಿ ಸ್ತೋತ್ರ. ದರ್ಶನವರ ಉಂಟಾಗುವುದಕ್ಕಾಗಿ ಸ್ತೋತ್ರ ಯೇಸುವೆ. ಕೃಪೆ ಇಳಿದು ಬರಲಿ ಸ್ವಾಮಿ. ನೀವು ನಮ್ಮ ಸೃಷ್ಟಿಕರ್ತರು, ನಮ್ಮ ಅಪ್ಪ, ನಮ್ಮ ಸಹೋದರ, ನಮ್ಮ ಸಹೋದರಿ, ನಮ್ಮ ಸ್ನೇಹಿತ, ನಮ್ಮ ಬಂಧು ಬಳಗ, ಎಲ್ಲವೂ ನೀವೇ ಯೇಸುವೆ. ದಿಕ್ಕಿಲ್ಲದವರಿಗೆ ನೀವೇ ದಿಕ್ಕು, ನೀವೇ ಆಧಾರ ಅಂತ ಹೇಳಿದ್ದೀರ ಯೇಸುವೆ. ನೀವು ಆಧಾರವಾಗಿ, ದಿಕ್ಕಾಗಿ, ಬೆಳಕಾಗಿ, ಸರ್ವಸ್ವವಾಗಿ ನಮ್ಮ ಜೀವನದಲ್ಲಿ ಬರುವುದಕ್ಕಾಗಿ ಸ್ತೋತ್ರ. ಎಲ್ಲ ಕೆಟ್ಟದು ಯೇಸುವೆ, ನಿಮ್ಮ ನಾಮದ ಬಲದಲ್ಲಿ, ನಾಮದ ಶಕ್ತಿಯಲ್ಲಿ ಎಲ್ಲ ಅಂಧಕಾರ ಶಕ್ತಿಗಳು, ಮಾಟಮಂತ್ರದ ಶಕ್ತಿಗಳು ಯೇಸುವೆ, ಎಲ್ಲ ರೋಗದ ಶಕ್ತಿಗಳು, ಮರಣದ ಶಕ್ತಿಗಳು, ಎಲ್ಲ ಕೆಟ್ಟದುಗಳು ನಜರೇತುವಿನ ಯೇಸು ಕ್ರಿಸ್ತನ ನಾಮದ ಮೂಲಕ ನಮ್ಮ ದೇಹಾತ್ಮ, ಮನಸ್ಸನ್ನು, ನಮ್ಮ ಕುಟುಂಬವನ್ನು, ನಮ್ಮ ಮಕ್ಕಳನ್ನು, ಬಾಳ ಸಂಗಾತಿ, ಹೆತ್ತವರು, ಸಹೋದರ ಸಹೋದರಿ, ಬಂಧು ಮಿತ್ರಾದಿಗಳು, ರಕ್ತ ಸಂಬಂಧಿಗಳು ಸರ್ವರನ್ನು ಬಿಟ್ಟು ಸುಟ್ಟು ಬೂದಿಯಾಗಲಿ ಸ್ವಾಮಿ. ಅಭಿಷೇಕ ಇಳಿದು ಬರಲಿ, ಆಶೀರ್ವಾದ ಇಳಿದು ಬರಲಿ. ಎಲ್ಲ ಪ್ರವಾದನೆಗಳು ಪಾಸಿಟಿವ್ ಆಗಿ ಮಾರ್ಪಡುವುದಕ್ಕಾಗಿ ಸ್ತೋತ್ರ. ಕೃಪೆಯಿಂದ ತುಂಬುವುದಕ್ಕಾಗಿ ಸ್ತೋತ್ರ. ಮಾತೆ ಮರಿಯಮ್ಮನವರೇ, ಸಕಲ ಸಂತರೆ, ದೂತರೆ, ಪ್ರಧಾನ ದೇವದೂತರುಗಳೇ, ಬ್ರದರ್ ಟಿ.ಕೆ. ಜಾರ್ಜ್ ಅವರೇ, ನಮ್ಮ ಕುಟುಂಬಗಳು 1000 ತಲೆಮಾರುಗಳವರೆಗೆ, ನಮ್ಮ ಊರು, ಕೇರಿ, ರಾಜ್ಯ, ದೇಶ, ಇಡೀ ಪ್ರಪಂಚ ಯೇಸುಮಯವಾಗಿ ಮಾರ್ಪಡಲು, ಆಶೀರ್ವಾದ ಮಳೆಯಂತೆ ಸುರಿಯಲು, ಎಲ್ಲ ಯುದ್ಧ, ಕಲಹ, ಕಚ್ಚಾಟಗಳು ನೀಗಿ ಹೋಗಲು, ಅಂಧಕಾರ ಶಕ್ತಿಗಳು ಯೇಸು ನಾಮದಲ್ಲಿ ಬಂಧಿಸಿ, ದುರಾತ್ಮನ ಶಕ್ತಿಗಳು ನಿತ್ಯ ನರಕದ ಅಗ್ನಿಗೆ ದಬ್ಬಲ್ಪಡಲು ಪ್ರಾರ್ಥಿಸಿರಿ. ತಂದೆಯಾದ ದೇವನೇ, ಯೇಸು ನಾಮದಲ್ಲಿ ಬೇಡಿದ್ದೇವೆ, ಬೇಡಿದನ್ನು ಹೊಂದಿಕೊಂಡಿದ್ದೇವೆ ಎಂದು ವಿಶ್ವಾಸಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಹ್ಯಾವ್ ಎ ನೈಸ್ ಡೇ, ಬ್ಲೆಸ್ ಡೇ. ನಿಮ್ಮ ಸಹೋದರಿ ಮಂಜುಳಾ ಜಾಯ್, ಪ್ರೋ ಲೈಫರ್. ದಿವ್ಯವಾಣಿ.